MH ಕಿಂಗ್ ಅವ್ರು ಬಂದು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ MH ಕಿಂಗ್ ಅವರೇ. ವೆಲ್ಕಮ್ ಟು ಮೈ ಲೈವ್. ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ನಿಮಗೆ ಕೂಡ. ಹಾಯ್, ಟೀ ಕಾಫಿ ಆಯಿತಾ ನಿಮ್ದು ಅಂತ ಕೇಳ್ತಾ ಇದ್ದಾರೆ. ನಮ್ಮದು ಟೀ ಕಾಫಿ ಆಯಿತು, ನಿಮ್ದಾಯ್ತಾ? ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ MH ಕಿಂಗ್ ಅವರೇ. ಥ್ಯಾಂಕ್ ಯು. ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಮತ್ತು ಏನು ತಿಂದ್ರಿ? ಕಾಫಿಗೆ ಏನು ತಿಂದ್ರಿ MH ಕಿಂಗ್ ಅವರೇ? MH ಕಿಂಗ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರು ಸಪೋರ್ಟಿಂಗ್ ಮೆಸೇಜ್ ಇದ್ದಾರೆ. ಥ್ಯಾಂಕ್ ಯು. ಸಿಲ್ಲಿ ಡೇಸ್ ಅವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಲ್ಲಿ ಡೇಸ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಸಿಲ್ಲಿ ಡೇಸ್ ಅವರೇ, ಕಾಫಿ ಆಯಿತಾ ನಿಮ್ಮದು? ಕನ್ನಡ ಬರ್ತದಾ? ಏನು ಸೌಂಡ್ ತುಂಬ ಬರ್ತಾ ಇದೆ. ಹೌದು ಬ್ರೋ, ಏನಂದರೆ MH ಕಿಂಗ್ ಅವರೇ, ನಂದು ರೋಡ್ ಸೈಡ್ ಮನೆ ಅಲ್ಲ, ಹಾಗೆ ಬಸ್ ಗಾಡಿ ಎಲ್ಲ ಹೋಗ್ತಾ ಇರ್ತದೆ, ಹಾಗೆ ಸೌಂಡ್ ತುಂಬ ಬರ್ತದೆ. ಸೌಂಡ್ ಪೊಲ್ಯೂಷನ್ ಎಲ್ಲ. MH ಕಿಂಗ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ಸಿಲ್ಲಿ ಅವರು ಇದ್ದೀರಾ? ಸಿಲ್ಲಿ ಡೇಸ್ ಅವರು ಇದ್ದೀರಾ? ಇದ್ದರೆ ಕಮೆಂಟ್ ಮಾಡಿ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಯಾಕೆ ಕಮೆಂಟ್ ಶೋ ಆಗೋದಿಲ್ಲ ನನಗೆ? ಸ್ಟಾರ್ಟ್ ಆಯಿತು, ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ಲ, ಎಂತಾಯಿತು ಕಮೆಂಟ್ ಇದು? MH ಕಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಸಿಲ್ಲಿ ಡೇಸ್ ಇದ್ದೀರಾ? ಸಿಲ್ಲಿ ಡೇಸ್ ಅವರೇ ಇದ್ದೀರಾ? MH ಕಿಂಗ್ ಅವರು ಸಪೋರ್ಟಿಂಗ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಓಲಾ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಯಾರಿದು? ವೈಡೋಸ್ ಹೌ ಆರ್ ಯು ಅಂತ ಹೇಳ್ತಿದ್ದಾರೆ. ಐ ಆಮ್ ಫೈನ್. ವಾಟ್ ಇಸ್ ಯುವರ್ ನೇಮ್? ಲೋಡೋಸ್ ಇನ್ಫಾರ್ಮ್.
You are in the dark. Yes, I am in the dark. सॉरी आई डोंट नो इंग्लिश. आपको हिंदी आता है? आई डोंट इन्फॉर्म. हिंदी आता है आपको? आपका भाषा नहीं समझ में आता है. आप सपोर्ट कर सकते हैं लोडोस इन्फो. ಥ್ಯಾಂಕ್ ಯು ಎಮ್ ಎಚ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಿಡನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸವಿತಾ ಕೆ ವಿ ಬಂದರು, ಥ್ಯಾಂಕ್ ಯು ಎಮ್ ಎಚ್ ಅವರೇ. ಹಿಡನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಮಾಡ್ತಾ ಇದ್ದೆ, ನಾನು ಮಾಡುವಾಗ ನೀನು ಮಾಡಿದ್ರಿ. ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜ್. ಸವಿತಾ ಅವರು ಬಂದರು. ಸವಿತಾ ಅವರೇ ಗುಡ್ ಮಾರ್ನಿಂಗ್. ಸವಿತಾ ಅವರೇ ಕಾಫಿ ಆಯಿತಾ ನಿಮ್ಮದು? ಸವಿತಾ ಸಿಸ್, ಸವಿತಾ ಸಿಸ್ ಕಾಫಿ ಆಯಿತಾ? ಏನು ತಿಂದ್ರಿ? ಏನು ಸ್ಪೆಷಲ್? ಎಮ್ ಎಚ್ ಕಿಂಗ್ ಅವರೇ ನೀವು ಹೇಳಲಿಲ್ಲ ಕಾಫಿ ಆಯಿತಾ ಟೀ ಆಯಿತಾ ಎಂತ ಹೇಳಲಿಲ್ಲ, ಏನು ತಿಂದ್ರಿ ಅಂತ ಹೇಳಲಿಲ್ಲ. ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ. ಈಗ ನೋಡಿ ಸವಿತಾ ಸಿಸ್ಗೆ ಗಿಫ್ಟ್ ಕೊಡಿ, ಅವರು ಕೂಡ ಕೊಡ್ತಾರಂತೆ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ಓಕೆ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ದೋಸೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಮಗೆ ಕೂಡ ದೋಸೆ. ಎಮ್ ಎಚ್ ಕಿಂಗ್ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಎಮ್ ಎಚ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಮ್ ಎಸ್ ಡಿಲೀಟೆಡ್ ಮೆಸೇಜ್. ಸವಿತಾ ಏನು ಮಾಡಬೇಕು ತಿಂದು ನೀವು ಯಾವ ಊರು ಸಿಸ್ಟರ್? ಏನು ಮಾಡಬೇಕು ತಿಂದು ನಾವು ವೈಟಿಗೆ ಬರಬೇಕು ಸಪೋರ್ಟ್ ಮಾಡಲಿಕ್ಕೆ, ಆಯಿತಾ ಸವಿತಾ ಸಿಸ್? ನಂದು ಮಂಗಳೂರು ನಾವು. ನೀವು ಯಾವ ಊರು ಸವಿತಾ ಸಿಸ್? ಮಡಿಕೇರಿ. ವಾವ್, ಮಡಿಕೇರಿ ಅವರ ನೀವು? ಪ್ಲೇಸ್ ಎಲ್ಲ ಚೆಂದ ಉಂಟಲ್ಲ ಮಡಿಕೇರಿಯಲ್ಲಿ. ಮತ್ತು ವಿಶೇಷ ಏನಿವತ್ತು ಸವಿತಾ ಸಿಸ್? ನೀವು ಎಮ್ ಎಚ್ ಅವ್ರಿಗೆ ಕನೆಕ್ಟ್ ಆದ್ರಾ? ಹೌದು, ಆದರೆ ಇರೋದು ಬೆಂಗಳೂರಿನಲ್ಲಿ. ಹೌದಾ? ಬೆಂಗಳೂರಿನಲ್ಲಿ ಇರೋದಾ? ಜಾಬ್ ಮಾಡ್ತಾಯಿದ್ದೀರಾ? ಜಾಬಲ್ಲಿದ್ದೀರಾ ಸವಿತಾ ಸಿಸ್? ಇಲ್ಲ, ಹೌಸ್ ವೈಫ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಓಕೆ. ಗಂಡನ ಮನೆಯಾ ಬೆಂಗಳೂರು? ಕಿಚ್ಚ ಅವ್ರು ಬಂದರು. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಬೇಗ ಬಂದಿದ್ದೀರಿ ಇವತ್ತು ಕಿಚ್ಚ ಅವರೇ. ಏನು ಕಾಫಿ ಆಯಿತಾ? ನಮ್ಮದು ಮೀನ್ ರಾಜ್ ಅವ್ರು ಬಂದರು. ಸವಿತಾ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸವಿತಾ ಸಿಸ್, ಮೀನ್ ರಾಜ್ ಅವರಿಗೆ ಗಿಫ್ಟ್ ಕೊಡಿ.
ರಿಟರ್ನ್ ಮಾಡ್ತಾರಂತೆ. ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ಹಾಯ್ ಕಿಚ್ಚಬ್ರು ಅಂತ ಹೇಳ್ತಾ ಇದ್ದಾರೆ ಮೀನ್ರಾಜ್ ಅವರು. ಸವಿತಾ ಅವರೇ, ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟು ಬಂದೆ, ಓಕೆನಾ? ನೋಡಿ ಸವಿತಾ ಸಿಸ್, MH ಕಿಂಗ್ ಅವರು ನಿಮ್ಮ ಚಾನಲ್ಗೆ ಹೋಗಿ ಚಾಕ್ಲೇಟ್ ಕೊಟ್ಟು ಬಂದ್ರಂದರೆ ನೀವು ಅವರಿಗೆ ಮತ್ತೆ ರಿಟರ್ನ್ ಗಿಫ್ಟ್ ಕೊಡಿ, ಆಯಿತಾ? MH ಕಿಂಗ್ ಅವರು ಕಣ್ಣು ಮುಚ್ಚಿ ನಗ್ತಾ ಇದ್ದಾರೆ, ಕಣ್ಣು ಮುಚ್ಚಿ ನೋಡ್ತಾ ಇದ್ದಾರೆ. MH ಕಿಂಗ್ ಅವರು ಸಪೋರ್ಟಿಂಗ್ ಅಂದರೆ ಶ್ವೇತಾ ಅಕ್ಕ ಗಿಫ್ಟ್ ಕೊಟ್ಟಿದ್ದೇನೆ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಕಿಚ್ಚ ಬಾಸ್ ಶ್ವೇತಾ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಯಾರು ಶ್ವೇತಾ ಅಕ್ಕ? ಶ್ವೇತಾ ಅಕ್ಕ ಯಾರು? ಸವಿತಾ ಇದ್ದಾರೆ, ಶ್ವೇತಾ ಯಾರದು? ಅನಿಲ್ ಸುವರ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅನಿಲ್ ಅಣ್ಣ, ಚಾ ಪರಿಹರೆ ಬಗ್ಗೆ ಏತಾಣಿನಿ ಮಲ್ಪೋಲಿಯಾ ಲೈವ್ ಮಲ್ಪೋಲಿಯಾ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮೀನಾ ರಾಜಕ್ಕ ಅಂತ ಹೇಳ್ತಾ ಇದ್ದಾರೆ ಕಿಚ್ಚ ಅವರು. MH ಕಿಂಗ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ನಮ್ಮದು ಸವಿತಾ ಸಿಸ್ ಬಂದರು ಕೊಟ್ಟಿದ್ದೀನಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿದ್ದೀನಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಸವಿತಾ ಸಿಸ್. ಸಂಡೇ ಲೈವ್ ಓಕೆ ಟೈಮಿಂಗ್ಸ್ ಪಲ್ಯವೇ ಅನಿಲ್ ಬ್ರೋ ಅನಿಲ್ ಅನ್ನ ಟೈಮಿಂಗ್ಸ್ ಪಲ್ಲೆ ಇಲ್ಲ ಲೈವ್ ಇದಾವೆ. ಮೀನ್ರಾಜ್ ಸವಿ ಡನ್ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಡನ್ ಅಂತ ಹೇಳ್ತಾ ಇದ್ದಾರೆ ಮೀನ್ರಾಜ್ ಅವರು. ಅಕ್ಕ ತುಳು ಕಲಿಯೋಕೆ ಬಂದೆ. ಹೌದಾ? ತುಳು ಕಳಿಸುವ. ಈಗೆಲ್ಲರೂ ಕನ್ನಡ ಮಾತಾಡ್ತಾರೆ, ನಾನು ಇವತ್ತು ಕನ್ನಡ ಮಾತಾಡ್ದು, ಆಯಿತಾ? ಇವತ್ತು ತುಳು ಬೇಡ. ಬೆಳಕಿನ ಕವಿತೆ ಡನ್ ಅಂತ ಹೇಳ್ತಾರೆ ಇದ್ದಾರೆ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. MH ಅವರು ಸಪೋರ್ಟಿಂಗಲ್ಲಿದ್ದಾರೆ. ಒಂಜಿ ದಿನ ಲೈವ್ ಇದು ಮಾಡಿ ಟೈಮಿಂಗ್ಸ್ ಹಾಕಿ, ಆಯಿತಾ? ಲೈವ್ ಇದ್ದು ಮತ್ತು ನೇಮ್ ಲೈವ್ ಸೂಪರ್, ನಿಮ್ಮ ಲೈವ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಫುಲ್ ಜನ ಬರಡು. ಓಕೆ ಫುಲ್ ಜನ ಬತ್ತೇಕ ಪಾಡಲೆ. ಯಾರಲ್ಲಿ ಎಕ್ಸ್ಟ್ರಾ ಗಿಫ್ಟ್ ಇದೆ ಕೊಡಿ. ಎಕ್ಸ್ಟ್ರಾ ಗಿಫ್ಟ್ ಇದ್ದವರೆಲ್ಲ ಮೀನ್ರಾಜ್ ಅವರಿಗೆ ಕೊಟ್ಟು ಹೋಗಿ. ಎಕ್ಸ್ಟ್ರಾ ಗಿಫ್ಟ್ ಯಾರ ಹತ್ರ ಎಲ್ಲ ಇದೆ? ಅಮೃತದಿಂದ ಮಮತೆಯು ಮಮಕಾರ ಹಂಚಿಕೊಳ್ಳುವವಳು ಅಮ್ಮ. ವಾವ್ ಸೂಪರ್. ಅಮ್ಮನ ಪ್ರೀತಿ ನನಗೆ ಶ್ರೀರಕ್ಷೆ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಸುವರ್ಣ ಅವರು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನಿಲ್ ಸುವರ್ಣ ಅವರೇ. ಥ್ಯಾಂಕ್ ಯು. ಜೈ ತುಳುನಾಡು ಪನದುಲ್ಲೇರಿ ನಮ್ಮ ಅನಿಲ್ ಸುವರ್ಣ. ಎಲ್ಲಿದ್ದೀರಿ ಕಿಚ್ಚ ಬಾಸ್? ಗಿಫ್ಟ್ ಕೊಟ್ಟಾಯ್ತಾ? ಒಡೆಗೆ ಪೋಯರು ಕಿಚ್ಚ ಬಾಸ್ ಉಲ್ಲರಾ ನೋಡಿ, 2 ತುಳು ಕಳಿಸಿದ್ದೇನೆ ಈಗ. ಎಲ್ಲಿದ್ದೀರಿ ಕಿಚ್ಚ ಅವರೇ? ಇದ್ದೀರಾ? ಒಡೆಗೆ ಪೋಯಾರ ಅಂತ ಕೇಳಿ ನಾನು. ಕಿಚ್ಚ ಬಾಸ್ ಇಲ್ಲ. ರಾಜು ದಾವಣಗೆರೆ ಗುಂಡ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುಂಡ ಅವರೇ, ಲೈಕ್ ಡನ್ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು. ಮೊದಲು ನನಗೆ ಅಮ್ಮ, ಆಮೇಲೆ ದೇವರು. ಹೌದೌದು, ಮೊದಲು ಅಮ್ಮವೇ. ಎಲ್ಲರಿಗೆ ಕೂಡ ಹೌದು ಅನಿಲ್ ಸುವರ್ಣ ಅವರೇ, 100% ನಿಜ. ನನ್ನದು 2ನೇ ಲೈಕ್. ಓಕೆ ದಾವಣಗೆರೆ ಅವರೇ. ಓಕೆ ದಾವಣಗೆರೆ ನಿಮಗೆ ಬ್ಲೂ ಕೊಟ್ಟಿದ್ದೇನೆ, ಬರಲಿಲ್ವಾ ನೋಡಿ ಬಂದಿದೆಯಾ ಅಂತ. ಬಿಸಿ ನಾವು. ಹೌದಾ? ಬಿಸಿ ಇದ್ದೀರಾ? ಇಲ್ಲ ನಮಕ ಇದು ಒಂದು ಟೈಮಿಂಗ್ಸ್ ಏಪ ಪನ್ಪರ್. ರಾಜು ಕಿಂಗ್ ನನ್ನ ಚಾನಲ್ ಇದು. ನಾನು ಯಾವುದು MH? ಓ ಹೌದಾ, ಅದು ನಿಮ್ಮ ಚಾನಲ್. ಓಕೆ 2 ಚಾನಲಲ್ಲಿ ಬಂದಿದ್ದೀರಾ. ಓಕೆ ದಾವಣಗೆರೆ ಗುಂಡ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ನೋಡಿ, ಇಲ್ಲಿ ದಾವಣಗೆರೆ ಗುಂಡ ಇದ್ದಾರೆ, ಅವರಿಗೆ ಕೂಡ ಇದು ಗಿಫ್ಟ್ ಕೊಡಿ. ಮತ್ತು ಅನಿಲ್ ಸುವರ್ಣ ಇದ್ದಾರೆ, ಅವರಿಗೆ ಗಿಫ್ಟ್ ಕೊಡಿ. ಓಕೆ ಟೈಮ್ ಪಕ್ಕ ಪಲ್ಲೆ ಅವೇ. ರಾಜು ಅವರೇ ಗಿಫ್ಟ್ ಕೊಡಿ, ನಾನು ಕೊಡ್ತೇನೆ ಅಂತ ಸವಿತಾ ಸಿಸ್ ಹೇಳ್ತಾ ಇದ್ದಾರೆ. ರಾಜು ದಾವಣಗೆರೆ ಅವರಿಗೆ ನೋಡಿ ಸವಿತಾ ಸಿಸ್ಗೆ ಗಿಫ್ಟ್ ಕೊಡಬೇಕಂತೆ, ಅವ್ರು ಮತ್ತೆ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿ. ಸ್ಯಾಟರ್ಡೆ ಟೈಮ್ ಪಲ್ಲೆ. ಓಕೆ ಸ್ಯಾಟರ್ಡೆ ಟೈಮ್ ಪಲ್ಲೆ. ಓಕೆ ಕಿಚ್ಚ ಬಾಸ್ ಇದ್ದೀರಾ?
ಸವಿತಾ ನಾನು ಆಲ್ರೆಡಿ ಒಂದು ಗಿಫ್ಟ್ ಕೊಟ್ಟಿದ್ದೇನೆ. ಓಕೆ ಸವಿತಾ ಸಿಸ್, ಅವು MH ಬಂದ್ರಲ್ಲ ಅದು ಫಸ್ಟ್ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಆಯಿತಾ. ಜಗ್ಗು ಚಾನಲ್ ಅವರು ಬಂದರು, ಜಗ್ಗಣ್ಣ ಬಂದರು. ಹಾಯ್ ಜಗ್ಗಣ್ಣ, ಹಾಯ್ ಸಂಗೀತಕ್ಕ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ಟು ಮೈ ಲೈವ್. ಜರ್ನಾಸ್ ಕಿಚನ್ ಅವರು ಬಂದರು. 8 ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜರ್ನ ಅವರೇ. ಜಗ್ಗು ಏನು ಟೈಮ್ ಇಜ್ಜಿ ಮಾರ್ರೆ, ದಾನೆ ಟೈಮ್ ಇಜ್ಜಿ ಜಗಣ್ಣ, ದಾನೆ ಬ್ಯುಸಿಯಾ ಕಂಬುಲನಾ? ಜರ್ನಾಸ್ ಇದ್ದೀರಾ? ಇದ್ರೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ. ದಾನೆ ಟೈಮ್ ಇಜ್ಜಿ ಜಗಣ್ಣ. ಟೈಮ್ ಇಲ್ಲ ಮಾತ್ರ ಬರೋದು, ಮೆಸೇಜ್ ಆಗ್ತಾ ಇಲ್ಲ, ಶೋ ಆಗ್ತಾ ಇಲ್ಲ. ಇಲ್ಲ ಅಂದಿ ಜಗಣ್ಣ ಚವು ಒಂಜಿ ಭಯಂಕರ ಆತಲಿದ್ದಂಗೆ ಶಾರ್ಟ್ ವೀಡಿಯೋಗೆ ಎನ್ನ ಕಮೆಂಟ್ ಹಾಕುಜಿಗದೆ ಮಾತೆಲ್ಲ ಅವೇನೇ ಪನ್ಪಿನಿ ಇತಿಂಗ್ ದಾಲ ಮಲ್ಪೇರ ನಿಕ್ಕು ಶಾರ್ಟ್ ವೀಡಿಯೋ ತೂದು ಸಪೋರ್ಟ್ ಮಲ್ಪಲಿ ಬಕ್ಕ ದಾದ ಅಲ್ಪುಂಡು ಒಯ್ಕಲ್ ಹಾಪುಜಿ ಕೆಲವರಿಗೆ ಹಾಪುಂಡು ಹೆಂಗೆ ಕೆಲವು ಕಮೆಂಟ್ ಬರ್ತಲು ಇಟ್ಟು ಲೈಕ್ ಬಾಯ್ ಅಕ್ಕ. ಓಕೆ ಓಕೆ ನಾನು ಬ್ಯುಸಿ ಆಯ್ತೆ. ಓಕೆ ಓಕೆ ಆಗಿ ಥ್ಯಾಂಕ್ ಯು ಜಗಣ್ಣ ಬದುದಿಂಗ್ಲೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಪುರ್ಸೊತ್ತು ನಾ ಬಲ್ಲೆ ಅವೆ ಲೈಕ್ ಡನ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಓಕೆ ಹಾಡಾಗಿ ಹರಿದ ಬಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಗೆ ಒಲಿದೊಲಿದು ಬಾಡೆಲೆ ನನ್ನ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಗೆ ಬೊಲಿದೊಲಿದು ಬಾರೆಲೆ ನನ್ನ ನನ್ನ ಪ್ರಾಣ ನೀನೆಂದು. ಅಪ್ಪು ಬಾಸ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಪ್ಪು ಅವರೇ. ಕಾಫಿ ಆಯ್ತಾ ನಿಮ್ಮದು? ಏನು ತಿಂಡಿ? ಬೆಳಕಿದ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. ಸವಿತಾ ಅವರೇ, ನಾನು ನಿಮ್ಮ ಚಾನಲ್ಗೆ ಭೇಟಿ ಮಾಡಿ ಒಂದು ಚಾಕ್ಲೇಟ್ ಕೊಟ್ಟು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ದಾವಣಗೆರೆ ಗುಂಡ ಅವರು. ಸವಿತಾ ಅವರೇ, ಸವಿತಾ ಸಿಸ್ ಇದ್ದೀರಾ? ನಿಮಗೆ ನೋಡಿ ದಾವಣಗೆರೆ ಗುಂಡ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇನೆ, ಅವರಿಗೆ ರಿಟರ್ನ್ ಮಾಡಿ
ಅಪ್ಪು ಬಾಸ್ ಅವರು ಸೂಪರ್ ಸಾಂಗ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಇವಾಗ ಹೋಗಿ ಬರುವೆ, ಸಂಜೆ ಸಿಗುವೆ. ಓಕೆ ಆಲ್, ಥ್ಯಾಂಕ್ ಯು ರಾಜು ದಾವಣಗೆರೆ ಗುಂಡವರೇ. ನೀವು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಂಜೆ 5 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದ್ದರೆ ಕಮೆಂಟ್ ಮಾಡಿ, ಯಾರಾದರೂ ಇದ್ದರೆ. ಓಕೆ ಬಾಯ್ ದಾವಣಗೆರೆ ರಾಜು ಅವರೇ, ಬಾಯ್. ಮೀಟಿದ ನೆನಪೆಲ್ಲವೂ ಇದು ತುಂಬಿ ಹಾಡಾಗಿದೆ. ಇಂದೀತಕ್ಕೂ ನಾನಿನ್ನನೇ ಬೇರೆ ಬಂತ ಮನಸ್ಸಾಗಿದೆ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ಅಪ್ಪು ಬಾಸ್ ಇದ್ದೀರಾ? ಸವಿತಾ ಸಿಸ್ ಇದ್ದೀರಾ? ಸವಿತಾ ಸಿಸ್, ನಿಮಗೆ ರಾಜು ದಾವಣಗೆರೆ ಗುಂಡ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ನೋಡಿ ಚೆಕ್ ಮಾಡಿ ಆಯಿತಾ. ಸೌಂಡ್ ಮೋಡ ಏನದು? ಅಪ್ಪು ಅವರೇ, ನಿಮ್ಮದು ಯಾವ ಎಕ್ಸಾಮ್ ಬರಿತಾ ಇದ್ದೀರಾ ನೀವು? ಸುಮ್ಮನೆ ಹೇಳಿದ ಎಕ್ಸಾಮ್ ಬರಿತೇನೆ ಅಂತ? ನಿಜವಾಗ್ಲೂ ಬರಿತಾ ಇದ್ದೀರಾ ಎಕ್ಸಾಮ್? ಹಾಡಿಪ್ಪ ಸಾಂಗ್ ಅಂತೆ. ಅಯ್ಯೋ, ಯಾವುದು ಸಾಂಗ್ ಆಡೋದು? ನನಗೆ ಬಂದದ್ದು ಆಡ್ತೀನಿ, ನನಗೆ ಹೇಳಿ ನೀವು ಯಾವುದು ಆಡಬೇಕಂತ. ಅಲ್ಲ, ನಾನು ಕೇಳಿದಲ್ಲ ನೀವು ಎಕ್ಸಾಮ್ ಯಾವುದು ಎಕ್ಸಾಮ್ ಬರ್ತಾ ಇದ್ದೀರಾ? ಸುಮ್ಮನೆ ಹೇಳಿದೆ ಎಕ್ಸಾಮ್ ಅಂತ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ. ನಿಜವಾಗ್ಲೂ IAS ಬರೀತಾ ಇದ್ದೀರಾ? ಬರೀತೀರಾ ಎಕ್ಸಾಮು? ಕಷ್ಟ ಇಲ್ವಾ? ಇದಕ್ಕಿಂತ ಮುಂಚೆ ಎಷ್ಟು ಕಲ್ತಿದ್ದೀರಾ? ಎಷ್ಟನೇ ಕ್ಲಾಸ್ ಹೋಗಿದ್ದೀರಾ? ಎಷ್ಟು ಓದಿದ್ದೀರಾ ಅಂತ ಕೇಳಿದೆ ಇದಕ್ಕಿಂತ ಮುಂಚೆ. ಇಲ್ಲ, ಜಸ್ಟ್ ಜೋಕ್. ಹೌದಾ? ನನಗೆ ಗೊತ್ತಾಯ್ತು ನೀವು ಜೋಕ್ ಮಾಡೋದಂತ. ಸುಮ್ಮನೆ ನಂದು ಆಲ್ ದ ಬೆಸ್ಟ್ ವೇಸ್ಟ್ ಆಯ್ತಲ್ಲ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಐಡಲ್ ಇರಬೇಡಿ. ಹೆಲೋ ಅಂತ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಯಾರಾದರೂ ಇದ್ದೀರಾ? ಕಮೆಂಟ್ ಮಾಡಿ. ಹೈಡಲ್ಲಿ ತೋರಿಸ್ತಾ ಇದೆ.
ಹೌದಾ, ಬಿ ಎಸ್ ಸಿ ಬಿ ಕಾಮ್ ಫಸ್ಟ್ ರ್ಯಾಂಕಾ? ಓಕೆ ಓಕೆ. ನೀವೀಗ ಡ್ರೈವರ್ ಅಲ್ಲ, ಡ್ರೈವರ್ ಕೆಲಸ ಮಾಡೋದಲ್ಲ, ಮತ್ತೆ ಯಾಕೆ ನೀವು ಕಲಿತ ಇದು ಸಿಕ್ಕುದಿಲ್ಲ ನಿಮಗೆ ಕೆಲಸ? ಸಂಧ್ಯಾ ಶರತ್ ಅವರು ಹಾಯ್ ಅಕ್ಕ ಅಂತ ಹೇಳಿದೆ. ಹಾಯ್ ಸಂಧ್ಯಾ. ಅಮ್ಮ ಲಕ್ಕೇರ ಸಂಧ್ಯಾ, ಅಮ್ಮ ಬರ್ತೀರಾ? ಲೈಕ್ ಡನ್ ಬರೋದಿಲ್ಲ. ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಕೊಟ್ಟು ಬಿಡಿಯಪ್ಪ ಒಂದು ಲೈಕ್. ಏನು ಹೇಳಿದ್ರಿ? ನಿಮ್ಗೆ ಎಂತ ಕೆಲಸ? ನಿಮ್ದು ಕೆಲಸ ಅಂತ ಏನು ಜಾಬ್ ಮಾಡ್ತಾ ಇದ್ದೀರಾ ನೀವು? ಡ್ರೈವರಾ ಅಂತ ಕೇಳಿದ್ದು. ಮನಸ್ಸು ಹಾಂ, ಐ ಆಮ್ ಡ್ರೈವರ್. ಹೌದಾ? ಅಲ್ಲ, ನೀವು ಬಿ ಎಸ್ ಸಿ ಬಿ ಕಾಮ್ ಕಲ್ತ್ರಲ್ಲ, ಯಾಕೆ ಕೆಲಸ ಸಿಗಲಿಲ್ಲ ಅಂತ ಕೇಳಿದ್ರು. ಹೌದಾ? ಯಾಕೆ ಪೊಲೀಸ್ ಡ್ಯೂಟಿ ಬಿಟ್ಟದ್ದು ನೀವು? ಇಷ್ಟ ಇಲ್ವಾ ಪೊಲೀಸ್ ಡ್ಯೂಟಿ? ದ ಶೋ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜಲ್ಲಿ ಇದ್ದಾರೆ. ಅಕ್ಷಿತಾ ಸಂದೀಪ್ ಹಾಯ್ ಬಂದಿಲ್ಲ. ಹಾಯ್ ಅಕ್ಷಿತಾ ಸಂದೀಪ್ ಅವರೇ. ಕಾಫಿ ಆಯಿತಾ ನಿಮ್ಮದು? ಟೀ ಆಯಿತಾ? ಎಂತ ಸ್ಪೆಷಲ್ ನಿಮಗೆ?
ಏನ್ರಿ ಅತ್ತಿಗೆ ಅವರೇ ಫ್ರೀ ಇದ್ದೀರಾ? ಅಕ್ಷರ ಸಂದೀಪ್ ಅವರೇ ಅತ್ತಿಗೆ ಫ್ರೀ ಇರಲಿರಾ? ಲೈವ್ ಬೈದಾರೆಲ್ಲ ಟೀ ಆಯಿತು. ದೋಸೆ ನಮಗೆ ಉಂಟಾ ದೋಸೆ? ನನಗೆ ದೋಸೆ ಉಂಟಾ? ನಿಮ್ಮ ಮಗ ಎಲ್ಲಿ ಅತ್ತಿಗೆ ಅವರೇ? ಬಾಲೆ ಒಳ್ಳೆಯ ಬೇಬಿ ಉಂಡೆನ್ನ ಚುಕ್ಕು ಬೇಬಿ ಉಂಡು. ಚುಕ್ಕು ಬೇಬಿ ಚುಕ್ಕು ಬಾಬು ಸೆಕೆಂಡ್ ಫ್ಲೋರಲ್ಲಿ ಉಂಟು ಬೇಬಿ ಗುಲ್ಪುಂಡು ಅಂದ ಈ ಜನಲ್ಪ ಲೆತ ಮರುಡಾನ ಲೆತ ಮರುಡೆ ಬುಲಿಪುಂಡ ಅಲ್ಪನೆ ಉಳ್ಳಿ ಏನು ಅಲ್ಪನಿಲ್ಲೇನಾ ಬಾಬು? ಬಾಬು ತಾನೇ ಕೋಪಡುಲ್ಲೇನಾ? కోపడున్నా ఈలొల్లనా రూముడు ಅಷ್ಟೇ ಇಲ್ಲ ರೂಮ್ಡುಲ್ಲನಾ ಅದು ಬಾಲೆವರಿಯನಾ पेट बरोबर पेट दादें करता है उधर पे ನೋಡಿ ಲೈವ್ಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ನನಗೆ ಕಮೆಂಟೇ ಬರುವುದಿಲ್ಲ. ಕಾರ್ಲವೇನಪ್ಪ ಯಾರೋ ಯಾರೋ ಗೀಚಿ ಹೋದ ಹಾಳು ಹಳೆಯ ಬರಹ ದಿಕ್ಕು ದಾರಿ ತೋಚದೇನೆ ಕನಸೊಂದು ಶುರುವಾಗಿದೆ. ಸಿಹಿಯಾದ ಕೋಲಾಹಲ ನನ್ನ ದುಡಿಗೆ ನೀ ಹೇಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಡಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದ ಕುಣಿದಾಡಿದೆ. ಚುರುಕಿನ ಗುಣಗಾನ ಈ ಬೀಗಿಗರಿಯಂತ ನಿನ್ನ ಲೋಕ ನನಗೆ ನಾದಂತೆ ಅನುಮಾನ ಈ ಮಾಯಿಗೆ
ಚೇತನ್ ಅಪ್ಪ ಅವ್ರು ಬಂದು ಹಲೋ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಚೇತನ್ ಅವರೇ. ಚೇತನ್ ಅವರೇ ಕಾಫಿ ಆಯಿತಾ ನಿಮ್ಮದು? ಏನು ಕಣ್ಣು ಹಾಗೆ ಮಾಡಿ ನೋಡ್ತಾ ಇದ್ದೀರಾ ಚೇತನ್ ಅವರೇ, ಏನಾಯಿತು? ಕಾಫಿ ಆಯಿತಾ? ತಿಂಡಿ ಆಯಿತಾ? ವೆಲ್ಕಮ್ ಟು ಮೈ ಲೈಫ್. ನಿಮ್ಮ ಊರು ಮಂಗಳೂರು? ಎಸ್ ಮಂಗಳೂರು. ಮಂಗಳೂರು ನಾವು. ನೀವು ಯಾವ ಊರು? ನಮ್ಮೂರೇ ಮಂಗಳೂರು. ನಿಮ್ಮೂರು ಯಾವ ಊರು? ಎಲ್ಲಿಂದ ಬಂದರೇನು? ಯಾರು ಯಾರು ನೀ ಯಾರು? ಎಲ್ಲಿಂದ ಬಂದೆಯ ಊರು? ಮನೆ ಹಿಂದೆ ವಾಕಿಂಗ್ ಬಂದಿದ್ದೀನಿ. ಹೌದಾ, ಮನೆ ಹಿಂದೆ ವಾಕಿಂಗ್ ಬಂದಿದ್ದೀರಾ? ಓಕೆ. ಎಲ್ಲಿ ಮನೆ? ಮನೆ ಎಲ್ಲಿ ನಿಮ್ಮದು? ಮನೆ ಹೇಳ್ಬೇಕಲ್ಲ ಎಲ್ಲಿ, ಅದು ಹಿಂದೆ ವಾಕಿಂಗ್ ಬಂದರೆ ನನಗೆ ಗೊತ್ತಾಗ್ತದೆ. ವಿಜಯಪುರ. ಹೌದಾ, ಓಕೆ ಓಕೆ. ವಿಜಯಪುರದ ಚೇತು ಅವರು ನಮ್ಮ ಲೈವಿಗೆ ಬಂದಿದ್ದಾರೆ ಇವತ್ತು. ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಚೇತು. ಚೇತನ್ ಅಪ್ಪು ಅವರೇ ವೆಲ್ಕಮ್. ಮತ್ತು ಕಾಫಿ ಆಯಿತಾ? ಟೀ ಆಯಿತಾ? ಏನು ಸ್ಪೆಷಲ್ ಇವತ್ತು ಬೆಳಗಿನ ತಿಂಡಿಗೆ? ಅಪ್ಪು ಬಾಸ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಪ್ಪು ಅವರೇ. ಹಾಯ್. ಮನೆ ಹಿಂದೆ ವಾಕಿಂಗ್ ಸ್ಥಳ ಇದೆ. ಹೌದಾ, ಓಕೆ. ವಾಕಿಂಗ್ ಮಾಡಿ, ನೀವು ವಾಕಿಂಗ್ ಮಾಡ್ತಾ ನಮ್ಮೊಂದಿಗೆ ಲೈವಿನೊಂದಿಗೆ ಇರಿ. ಡ್ರೈವರ್ ಸಾಂಗ್ ಇದೆಯಾ? ಯಾವುದು ಡ್ರೈವರ್ ಸಾಂಗ್ ಇದೆ ಮಾರ್ರೆ? ಯಾವ ಡ್ರೈವರ್ ಸಾಂಗ್ ಇದೆ? ನಂಗೆ ಗೊತ್ತಿಲ್ಲಪ್ಪ. ಡ್ರೈವಿಂಗ್ ಸಾಂಗ್ ಉಂಟಾ? ಕಿಚನ್ ಕಿಂಗ್ ಗೀತಾ ಅವರು ಬಂದರು. ಹಾಯ್ ಗೀತಾ ಸಿಸ್. ಇಲ್ಲ, ಜಸ್ಟ್ ಕೇಳಿದ್ದು ನಾನೀಗ ನಿಮ್ಮ ಹತ್ರ, ಜಸ್ಟ್ ಅಂದಾಜಲ್ಲಿ ಹೇಳಿದ್ದು ನಾನು, ಆಯಿತಾ? ನನಗೆ ಗೊತ್ತಿಲ್ಲ, ನಾನು ಜಸ್ಟ್ ಅಂದಾಜಲ್ಲಿ ಕೇಳೋದು. ನೀವು ನನಗೆ ಗೊತ್ತಿಲ್ಲ, ನೀವು ಇದು ಪರೀಕ್ಷೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದ್ದು. ಡ್ರೈವರ ಅಂತ ಕೇಳಿದಷ್ಟೇ. ಅದಕ್ಕೆ ನೀವು ಹೌದು ಅಂತ ಹೇಳಿದ್ದು. ನನಗೇನು ಗೊತ್ತು ನೀವು ಡ್ರೈವರ ಎಂತ ಅಂತ. ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಿಸ್, ವೆಲ್ಕಮ್ ಟು ಮೈ ಲೈವ್. ಮಿಸ್ಟರ್ ಜೈ ಬಂದರು. ಹಾಯ್ ಜೈ ಅವರೇ. ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್ ಜೈ. ಗುಡ್ ಮಾರ್ನಿಂಗ್. मिस्टर जय, आपको कन्नड़ आता है? ನೈಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ತುಂಬ ಸೌಂಡ್ ಉಂಟು ಮಾರ್ರೆ ಹೊರಗಿದ್ದು ಗಾಡಿದೆಲ್ಲ. ಹಾಯ್ ಸಿಸ್. ಗೀತಾ ಸಿಸ್ ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್. ಗೀತಾ ಸಿಸ್, ನಿಮ್ಮದು ಕಾಫಿ ಟೀ ಆಯಿತಾ? ಕನ್ನಡ ಬರೋದಿಲ್ಲ. ಅಯ್ಯೋ, ಕನ್ನಡ ಬರಲ್ಲ ಅಂತ ಹೇಳಿದರೆ ಕನ್ನಡ ಟೈಪ್ ಮಾಡಿ ಹಾಕಿದ್ದೀರಾ ಮಿಸ್ಟರ್ ಜೈ ಅವರೇ? ಕನ್ನಡ ಟೈಪ್ ಮಾಡಿ ಹಾಕಿದ್ದೀರಾ? ಪರವಾಗಿಲ್ಲ ರೀ, ಕನ್ನಡ ಬರೀತೀರಾ? ಬರೋದಿಲ್ಲ ಅಂತ ಹೇಳಿದರು. ಅದ್ಯಾಕೆ ನಗಾಡೋದು, ಅಳೋದು? ಚೇತನ್ ಅಪ್ ಚಾನಲ್ ಶಾರ್ಟ್ ವೀಡಿಯೋ ಮತ್ತು ಲಾಂಗ್ ವೀಡಿಯೋ ನೋಡಿ ಸಪೋರ್ಟ್ ಮಾಡೀನಿ ಮತ್ತು ಹಾಡು ಹಾಡ್ತೀನಿ ಅಪ್ಪು ಸರ್. ಎಡಿಟಿಂಗ್ ಮಾಡ್ತೀನಿ ಮತ್ತು ಚೆಂದ ಇರುತ್ತೆ ಮತ್ತು ಹಳೆಯ ಚಾನಲ್ ವೀಡಿಯೋ ಹಾಕೋದು ಕಮ್ಮಿ, ಮೋನೋ ಆಗಲ್ಲ. 200 ಕಾಫಿ ರೇಟ್ ಬಂದಾ? ಹೌದಾ? ಜೈ ಫರ್ಮಾರ್, ವೆಲ್ಕಮ್ ಟು ಮೈ ಲೈವ್. ಹಾಯ್ ಜೈ ಫರ್ಮಾರ್ ಜಿ, आपका खाना पीना हो गया? ಕಿಚನ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಜೈ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನೈಸ್ ಅಂತ ಹೇಳ್ತಾ ಇದ್ದಾರೆ.
ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚೇತನ್ ಅವರು, ಚೇತನ್ ನೋಡಿ ಗೀತಾ ಸಿಸ್, ಚೇತನ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಚೇತನ್ ಅಪ್ಪ ಅವರು ಇದು ನಿಮ್ಮ ಚಾನಲ್ ಅಲ್ಲ, ಮತ್ತು ಇನ್ನೊಂದು ಯಾವುದು ಚಾನಲ್ ಕಾಪಿರೈಟ್ ಬಂದದ್ದು, ಅದು ಯಾವುದು? ನಾಷ್ಟ ಸಂಗೀತಕ್ಕೆ ಏನು ನಾಷ್ಟ ಸಂಗೀತ ಅಕ್ಕ? ನಮಗೆ ದೋಸೆ, ನೀರು ದೋಸೆ, ಮಂಗಳೂರಿನ ಸ್ಪೆಷಲ್ ನೀರು ದೋಸೆ. ನಮಗೆ ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ಇವತ್ತು ನಮಗೆ. ಅಯ್ಯೋ ದೇವಾ, ನೀರು ಎಲ್ಲ ಬೀಳ್ತಾ ಇದೆ. ಆಯ್ತು, ಮಳೆ ಮಳೆ ಮಳೆ. ಸಂಗೀತ ಏನು ನಾಷ್ಟ ಸಂಗೀತಕ್ಕ? ಸಂಗೀತ ಅಥವಾ ದುರ್ಗಾ ಯಾವುದು ಆಗ್ಬೋದು, ನಿಮಗೆ ಯಾವುದೇ ಇಷ್ಟ ಆಗ್ತದೆ ಅದು ಹೇಳಿ. ಸಂಗೀತ ಆಗ್ಬೋದು, ದುರ್ಗಾ ಆಗ್ಬೋದು, ಶ್ರೀ ಆಗ್ಬೋದು, ಅಕ್ಕ ಆಗ್ಬೋದು, ಯಾವುದಾಗ್ಬೋದು ಅದನ್ನ ಅಷ್ಟೇ ಹೇಳಿ, ಯಾವುದಾದ್ರು ಪರವಾಗಿಲ್ಲ. ಅಕ್ಕ ಕೂಡ ಆಗ್ಬೋದು. ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಕೊಡ್ತೇನೆ. ವಿಡಿಯೋಗೆ ಕಮೆಂಟ್ ಮಾಡಿ ನೋಡಿ. ಮಿಸ್ಟರ್ ಜೈ ಇದ್ದಾರೆ, ಅವರಿಗೆ ಕನೆಕ್ಟ್ ಆಗಿ ಎಲ್ಲರೂ. ಮತ್ತು ಚೇತನ್ ಅಪ್ಪು ಇದ್ದಾರೆ, ಅವರಿಗೆ ಕೂಡ ಕನೆಕ್ಟ್ ಆಗಿ. ಕಿಚನ್ ಕಿಂಗ್ ಅವರು, ಗೀತಾ ಸಿಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗೀತಾ ಸಿಸ್ ಎಂತ ತಿಂಡಿ ತಿಂದಿದ್ದೀರಾ ಗೀತಾ ಸಿಸ್? ಬೆಳಿಗ್ಗೆ ನಾಷ್ಟ ಆಯಿತಾ ನಿಮ್ಮದು? ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೇನೆ ನಾನು. ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಮಿಸ್ಟರ್ ಜೈ ಅವರು ಹೇಳ್ತಾ ಇದ್ದಾರೆ. ಜೈ ಪರ್ಮಾರ್ಜಿ ಹ್ಯಾಪೆ, ಆರ್ ಯು ದ್ಯಾರ್? ಇನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗಲಿಲ್ವ ಸಿಸ್? ಏನು ಲೇಟ್ ಸಿಸ್ ಇವತ್ತು? ಇಡ್ಲಿ ಮಾಡ್ತಿದ್ದೀನಿ. ಹೌದಾ, ಓಕೆ, ಹಾಗಾದರೆ ನಾವು ಕೂಡ ಬರ್ತೇವೆ. ಇಡ್ಲಿ ಅಲ್ಲ, ನಂದು ದೋಸೆ ತಿಂದದ್ದು ಕರಗಿ ಹೋಗಿದೆ ಈಗ. ನಾನು ಬರ್ತೀನಿ ಈಗ ಇಡ್ಲಿ ತಿನ್ನಲಿಕ್ಕೆ. ಏನು ಸಾಂಬಾರು ಮಾಡಿದ್ದೀರಾ ಇಡ್ಲಿಗೆ? ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ಜೈ ಅವರು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಜೈ. ನೋಡಿ, ಜೈ ಅವರಿಗೆ ಕನೆಕ್ಟ್ ಆಗಿ, ಗೀತಾ ಸಿಸ್ಗೆ ಕನೆಕ್ಟ್ ಆಗಿ, ಮತ್ತು ನಮ್ಮದು ಅಪ್ಪು ಬಾಸ್ಗೆ ಕನೆಕ್ಟ್ ಆಗಿ, ಮತ್ತು ಚೇತುಗೆ ಕನೆಕ್ಟ್ ಆಗಿ, ಎಲ್ಲರಿಗೆ ಕನೆಕ್ಟ್ ಆಗಿ, ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ಸ್ ಮಾಡ್ತೇನೆ ನಾನು ವಿಡಿಯೋಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲರಿಗೂ ಕನೆಕ್ಟ್ ಆಗಿ ಗುಡ್ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಮಾಡದಿರಲಿ. ಗೀತಾ ಅಕ್ಕ ಯಾಕೆ ಬೇಜಾರು? ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಅಪರೂಪಗೆ ಬರ್ತೀನಿ, ಅಪರೂಪ ಲೈವ್ ಮಾಡ್ತೀನಿ, ಮ್ಯೂಟ್ ಲೈವ್ ಮಾಡ್ತೀನಿ. ಹೌದು ಚೇತನ್ ಅವರೇ, ನೀವು ಲೈವ್ ಮಾಡ್ತೀರಾ? ಎಷ್ಟು ಗಂಟೆಗೆ ಲೈವ್ ಮಾಡೋದು? ಮ್ಯೂಟ್ ಲೈವ್ ಆದರೂ ಕೂಡ ಎಷ್ಟು ಗಂಟೆಗೆ ಅಂತ ಹೇಳಿ ಲೈವಿಗೆ ಟೈಮಿಂಗ್ಸ್ ಹಾಕಿ ಒಮ್ಮೆ. ಕಿಚನ್ ಗೀತಾ ಸಿಸ್ ಅವರು ನೈಸ್ ಅಂತ ಹೇಳ್ತಾಯಿದ್ದಾರೆ. ಎಸ್ ಆರ್ ಲಾಗ್ ಅಣ್ಣೆ ಬತ್ತೀರು, ಅಣ್ಣೆ ಸಪೋರ್ಟಿಗೆ ಮೆಸೇಜ್ಗಳೇರು. ಥ್ಯಾಂಕ್ ಯು ಅಣ್ಣ, ಲೈವ್ಗೆ ಬತ್ತೀನಿಕ್. ಕಿಚನ್ ಕಿಂಗ್ ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಟರ್ ಜೈ ಅವರು. ಅಣ್ಣ ಮಿಸ್ಟರ್ ಜೈ ಅವರೇ, ಜೈಗೆ ಕನೆಕ್ಟ್ ಅಲ್ಲ ಅಣ್ಣ, ಆರು ಬಗ್ಗೆ ನಾನು ಲೈವ್ಗೆಲ್ಲ ಬರ್ಪೇರು. ಎಸ್ ಆರ್ ಲಾಕ್ಸ್ ಅವರೇ, ನೀವು ನೋಡಿ ಮಿಸ್ಟರ್ ಜೈ ಇದ್ದಾರೆ, ಇಲ್ಲಿ ಗೀತಾ ಸಿಸ್ ಇದ್ದಾರೆ, ಅವರಿಗೆಲ್ಲ ಕನೆಕ್ಟ್ ಆಗಿ ಅವರ ವೀಡಿಯೋಗೆಲ್ಲ ಕಮೆಂಟ್ ಮಾಡಿಬಿಡಿ ಅಣ್ಣ, ಮತ್ತು ನಿಮಗೆ ಲೈವ್ಗೆ ಬರ್ತಾರೆ ಅವರು. ಗುಡ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್ ಮೆಸೇಜಲ್ಲಿ ಇರೋದಕ್ಕೆ. ಥ್ಯಾಂಕ್ ಯು. ಮಧ್ಯಾಹ್ನ 2ಕ್ಕೆ, ರಾತ್ರಿ 7 ನನ್ನ ಲೈವ್ ಇದೆ, ಎಲ್ಲರೂ ಬನ್ನಿ ನೋಡಿ. ಗೀತಾ ಸಿಸ್ ಅವರ ಲೈವ್ ಮಧ್ಯಾಹ್ನ 2ಕ್ಕೆ ಇದೆ ಅಂತೆ, ಮತ್ತು 7:45ಗೆ ಸಾಯಂಕಾಲ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ಹೋಗುವ, ನಾವು ಸಪೋರ್ಟ್ ಮಾಡುವ ಅವರಿಗೆ ಕೂಡ, ಅವರು ಕೂಡ ಬಂದು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಕೂಡ. ಓಕೆ ಮೇಡಮ್ ಅಂತ ಹೇಳ್ತಾರೆ. ಅನ್ನಣ್ಣ ತುಲೆ ಗೀತಾ ಸಿಸುಲೆ ಅಡೆ ಕನೆಕ್ಟ್ ಅಲ್ಲ, ಯಾರ ಬಗ್ಗೆ ಲೈವ್ಗಳ ಬರ್ಪೇರು.
ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ. ಮನೆಗೆ ಹೋಗ್ತೇನೆ, ಗುಮ್ಮ ಬರ್ತಾನೆ. ಟೇಕ್ ಕೇರ್, ಬಾಯ್. ಯಾರಿಗೆ ಗುಮ್ಮ ಬರೋದು, ಎಲ್ಲಿಯ ಗುಮ್ಮ ಬರೋದು, ಯಾವ ಗುಮ್ಮ ಬರೋದಿಲ್ಲ. ಓಕೆ ಬಾಯ್. ಚೇತನ್ ಅಪ್ಪು ಅವರೇ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಲೈವ್ದು ಟೈಮಿಂಗ್ಸ್ ಹೇಳಿಲ್ಲ ಅಪ್ಪು ಅವರೇ. ಚೇತನ್ ಅಪ್ಪು ಅವರೇ ಲೈವ್ದು ಟೈಮಿಂಗ್ಸ್ ಒಮ್ಮೆ ಬರೆದು ಬಿಡಿ, ನಮಗೆ ಕೂಡ ಬರಲಿಕ್ಕೆ ಹೆಲ್ಪ್ ಆಗ್ತದಲ್ಲ. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಜೈ ಅವರು. ಕಿಚನ್ ಗುಡ್ ಅಂತ ಹೇಳ್ತಾ ಇದ್ದಾರೆ ಸಿಸ್. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಡಲಿಲ್ಲ ಒಂದು ಲೈಕ್ ಕೊಟ್ಟುಬಿಡಿ ಬಂದವರು. ಡಬಲ್ ಟ್ಯಾಪ್ ಮಾಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ, ಗಿಫ್ಟ್ ಕೊಡಿ, ವಿಡಿಯೋಗೆ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೇನೆ. ನೋಡಿ ಮಿಸ್ಟರ್ ಜೈ ಅವರಲ್ಲಿ SR ಲಾಗ್ಸ್ ಇದ್ದಾರಲ್ಲ, ಅವರಿಗೆ ನೀವು ಕನೆಕ್ಟ್ ಆಗಿ, ಮತ್ತು ಗೀತಾ ಸಿಸ್ಗೆ ಕನೆಕ್ಟ್ ಆಗಿ, ಎಲ್ಲರೂ ನಿಮಗೆ ರಿಟರ್ನ್ ಮಾಡ್ತಾರೆ. ನೀವು ಕನೆಕ್ಟ್ ಆದರೆ ನೀವು ವಿಡಿಯೋಗೊಂದು ಕಮೆಂಟ್ ಮಾಡಿ ಅವರದು, ನೀವು ಕೂಡ ಹಾಗೆ ನಿಮಗೆ ರಿಟರ್ನ್ ಮಾಡ್ತಾರೆ ಅವರು ಕೂಡ, ಆಯಿತಾ. ಮಿಸ್ಟರ್ ಜೈ ಅವರೇ ನಿಮ್ಮದು ಲೈವ್ ಉಂಟಾ? ಇದ್ರೆ ಟೈಮಿಂಗ್ಸ್ ಬರೆಯಿರಿ, ಟೈಮಿಂಗ್ಸ್ ಹೇಳಿ. ಮ್ಯಾಂಗ್ಳೂರ್ ಅವರ ನೀವು? ಹೌದು ಮಿಸ್ಟರ್ ಜೈ ಅವರೇ, ನಾವು ಮ್ಯಾಂಗ್ಳೂರ್ ಅವರು. ನೀವು ಮ್ಯಾಂಗ್ಳೂರಾ? ನಿಮ್ದು ಯಾವ ಊರು ಹೇಳಿ? ಲೈವ್ ಮಾಡ್ತೀರಾ ನೀವು? ಲೈವ್ ಮಾಡಿದ್ರೆ ಒಂದು ಟೈಮಿಂಗ್ಸ್ ಹಾಕಿ. ಬೆಂಗಳೂರಾ? ಓಕೆ ಬೆಂಗಳೂರಾ? ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ. ನಿನ್ನ ಜೊತೆ ನನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಲೈವ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ಜೈ ಅವರು ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜೈ ಅವರೇ. ಅಪ್ಪು ಅವರು ಬಂದು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ ಅಪ್ಪು ಅವರು. ಥ್ಯಾಂಕ್ ಯು ಸೋ ಮಚ್. ಇದು ಮೊದಲ ಸಲದ ಮಿಲನ, ಅದ ಮೌನ ಕಮಲ. ಏನಾಯಿತು ಅಪ್ಪ ಅವರೇ? ಓಕೆ
ಹಾಯ್ ಸಿಸ್ ಅಂತ ಹೇಳ್ತಿದ್ದಾರೆ ಉಡುಪಿ ನಾಯಕ ಅವರು. ಹಾಯ್ ಸಿಸ್, ಹಾಯ್ ಉಡುಪಿ ಸಿಸ್. ಎಂಚೊಲ್ಲಾರು ಕಾಫಿ ಆಂಡೆ ಚಾ ಆಂಡೆ ದಾದ ತಿನ್ಯಾರು ಲೈಕ್ ಪನ್ನದಿಲ್ಲ. ಥ್ಯಾಂಕ್ ಯು ಸೋ ಮಚ್. ದಾನಿ ಲೇಟ್ ಆಂಡ್ ಬನ್ನ ಬೇಲೆ ಆಂಡೆ ಹುಷಾರಿಲ್ಲ ಪನ್ನದಿಲ್ಲೇರು. ಬಕ್ಕ ಕಾಫಿ ಆಂಡೆ ದಾದ ತಿನ್ಯಾರು ದೋಸೆ ನನ್ನೆಲ್ಲ ತಿಂತುಜಿ ದಾನೆ ತಿಂತುಜ ದಾನೆ ಲೇಟ್ ನಮ್ಮ ಏಪಲ್ ಲೇಟ್ ಐತಿ ಯಾಲಂಚೇನೆ ಪೂರ ಒಂಜಿ 5 ಗಂಟೆ ಲಕ್ಕದಲ್ಲ 8 ಗಂಟೆ ಹಂಚಿ ತಿಂತೀನಿ. ಹೆಣ್ಮರಿಜಿನವರ 10 ಲಾಪನವರ ತಿನ್ನಾಗ ಇರೇಗದ ಅದು ಎಂಕ್ ನೀರು ದೋಸೆ ಎಂಕಲ ನೀರು ದೋಸೆ ಶಾಲೆ ಇತ್ತನ ಅದು ಜೋಕ್ಲೇಟ್ ಅಂಚೆ ನೀರು ದೋಸೆ ಎಲ್ಲ 4 ರೈಸ್ ಅಲ್ಲ 4 ರೈಸ್ ಇತ್ತನ ಕೋಡೆ ಮಾಡಿತ್ತ ಅಂಚೆ ಜೋಕ್ಲಿ ಗವ್ವ ಹೋಗಿ ಮಧ್ಯಾಹ್ನ ಒಂದೊಂದು ಗವ್ವ ಹಬ್ಬಕ್ಕ ಶಾರ್ಟ್ ಪೀರಿಯಡ್ಗೆ ಒಂದು ಕಸ್ಟರ್ಡ್ ಫ್ರೂಟ್ ಕಸ್ಟರ್ಡ್ ಮತ್ತು ಕೊರಿಯ ಎಲ್ಲ ತಿನ್ ಲೇಟ್ ಅಂದಂದು ಲೇಟ್ ಹಾಕ್ನದೆ ನಮ್ಮ ತಿನ್ನಾಗ ಯಾನ್ ಬಕ್ಕ ಇತ್ತೆಲ್ಲ ಲೈವ್ ಕುಲ್ಬೇತೆ 5 ಮುಂಚೆ ತಿಂದು ಬರ್ತೀನಿ ಇಪ್ಪಣ್ಣ 5 ಗಂಟೆಲ್ಲ ಹಾಕೋದುಂಡದೆ ಬಕ್ಕ ಸಾಕು ಬೇಲೆ ಅದಾನಾಗ ದಾಲ ತಿರುಜಿ ಬಣ್ಣದ ಕಾಲ್ವಸಿ ಬೇಲೆ ಹಾಪಿನಿ ದಯಮಣ್ಣ ಜೋಕುಲೇನು ಶಾಲೆ ಕಡ ಪುರ್ನು ಬಕ್ಕ ಅವೇ ಬಂಜಿ ಬೇಲೆ ಹಾಪಿನಿ ಬಕ್ಕ ಓಲ ಒತ್ತರೆ ಹಾಕು ಜಿಲ್ಲದ ಅಂದಂದು ಕೋರಿ ಅವೇ ಎಣ್ಣೆ ಜೋಕ್ಲಿಗ ಕೋರ್ದ ರೆಸಿಪ್ಟನಾಗಲಿ ನೀರು ದೋಸೆ ರೊಟ್ಟಿ ಅವು ಪೂರ ಹೊಡಗ್ಲಿ ಸಂಜೆ ಸಿಜ್ಜೆಲ್ಲ ಉಳ್ಳೆ ಒಂಚೂರು ಬಿಸಿ ಇಲ್ಲಲ್ಲ ಅಲ್ಲಿ ಒಂಚೂರು ಇನ್ನು ಒಂಚೂರು ಬಿಸಿ ಇಲ್ಲ ಒಂಚೂರು ಬೇಳೆ ಉಂಟು ಬಂಡಲ್ಲ ಬತ್ತು ಪೋಯಲ್ ಸಂಜೆ ಬಿಸಿ ಇದ್ದಾರೆ ಈಗ ಸ್ವಲ್ಪ ಕೆಲಸ ಉಂಟಂತ ಹೇಳಿದ್ದಾರೆ ನೋಡಿ. ಹೈಡಲ್ಲಿರುವವರು ಕಮೆಂಟ್ ಮಾಡಿ, ಯಾರೆಲ್ಲ ಹೈಡಲ್ಲಿದ್ದೀರಾ ಪ್ಲೀಸ್ ಹೈಡಲ್ಲಿ ಇರಬೇಡಿ, ಒಂದೊಂದು ಕಮೆಂಟ್ ಹಾಕಿ. ಕೋಡಿಂಗ್ ಕರ್ದೊಡೆ ಲೈವ್ ಎಂಡ್ ಮಲ್ಪೊಡಾಣಿಗೆ ಚೂರು ಅಮ್ಮಲೇ ತೊಂದಿತ್ತಿರತ್ತೆ ಅಂಚೆ ಬಗ್ಗೆ ನಾಳೆ ಜನ ಇತ್ತಾರೆ ನಿಕ್ಕಲಿ ಅಂದಕ್ಕೆ ಎಂಡ್ ಮಲ್ತು ಪೋಯಿ ಅಂಚೆ ಲಾಸ್ಟ್ಗೆ ಎಂಡ್ ಮಲ್ತು ಬಿಡಿಯಾನು ಇಂಕೊಂದು ಬೇಲೆ ಅಮ್ಮ ಒಂಚೂರು ಎತ್ತಿತ್ತಿರತ್ತೆ ಅಮ್ಮ ಬಂಡೆ ಎತ್ತೆ ಬರ್ಪ ಬಂದು 4 ಗಂಟೆ ಕರೀದನು ಫೋನಾಗ ಇನ್ನು ಏಪ್ರಿಲ್ 1 ಅದೇ ಅಂದು ಏಪ್ರಿಲ್ ಫೂಲ್ ಅದೇ ದುಮ್ಮುಂಡತಿ ಶಾಲೆ ಪೋನಪುರ ಜಾಸ್ತಿ ಏನೆಲ್ಲ ಏಪ್ರಿಲ್ ಫುಲ್ ಮಲ್ಪುಂಡು ಇತ್ತ ಮಂಡಿ ಜೊತೆ ಏಪ್ರಿಲ್ ಫುಲ್ದ ಅಂದಿಯೇ ಎಂಡು ಮಲ್ಪುನಾನೆ ಮಸ್ತ್ ಜನ ಬರ್ತೀನಿ ಎಂಕ್ ಬೇಜಾರ ಅಂದೆ ಎಂಡು ಮಲ್ಪುನಾಗ ಇದನ್ನ ಅಂತ ಪಡ್ತು ಫುಲ್ದು ಎಂಡ ಮಾಡಿ 1 ಗಂಟೆ ಇರತ್ತೆ ಹೆಚ್ಚು ಏನು ಮಲ್ಪುಜಿ ಭಾರಿ ಕಮ್ಮಿ 1 ಗಂಟೆ ಇತ್ತು ಅಂದ್ರೆ 1 ಗಂಟೆ ಇತ್ತು ಒಂದಾಗಿ ಕೂಡ ಬೇಳೆ ಮಸ್ತ್ ಬೇಳೆ ಪೂರ ಬೇಳೆ ಬಾಕಿ ಏಪ್ರಿಲ್ ಫೂಲ್ ಬನಾಯ ಅಯ್ಯೋ ತುಂಬ ಏಪ್ರಿಲ್ ಫುಲ್ ಪಂಡ ಎರೆಲ್ಲ ಏಪ್ರಿಲ್ ಫುಲ್ ಬಂದು ಇತ್ತ ಜೋಕ್ಲಿಗೆ ಒಬ್ಬರು ಹೆಚ್ಚತ್ತೆ ಏಪ್ರಿಲ್ ಫುಲ್ ಮಲ್ಪುಡ ಎಂಗ್ಲಿಪುರ ಮಸ್ತ್ ನಿಕ್ಕಲು ಮಲ್ತೋದಿತ್ತಾರೆ ಎಂಚ ಏಪ್ರಿಲ್ 1 ಬರ್ತೀರ ಸ್ಟಾರ್ಟ್ ಆಗುಂಡು ಅಂದು ಇರೆಗೆ ಕನೆಕ್ಟ್ ಆಗಿರುತ್ತೆ ಕನೆಕ್ಟ್ ಆಗಲಿ ಸಿಸ್ ಬಕ್ಕಳು ರಿಟರ್ನ್ ಕೊರುವೇರು ಅವೇ ಉಡುಪಿ ಸಿಸ್ ಇತ್ತ ಜೋಕ್ಲಿಗೆ ಒಬ್ಬರು ದಾಲೆ ಇಜ್ಜಾಕಲ್ಲ ಕ್ರಿಕೆಟ್ ಫುಟ್ಬಾಲ್ ಅವೇ ಮಿಸ್ಟರ್ ಜೈ ಅವರು ಇದ್ದೀರಾ ಸಪೋರ್ಟ್ ನೋಡಿ ಇಲ್ಲಿ ಉಡುಪಿ ಸಿಸಿದ್ದಾರೆ ಅವರಿಗೆ ಕನೆಕ್ಟ್ ಆಗೋದಾದರೆ ಕನೆಕ್ಟ್ ಆಗದಿದ್ದರೆ ಕನೆಕ್ಟ್ ಆಗಿ ನೀವು ಸಿಂಪಲ್ ಬಾಯ್ ಬರ್ತೀರು. ಹಾಯ್ ಸಿಂಪಲ್ ಬಾಯ್ ದಾನೆ ಪಾಪು ಪೋದಿನ ಸುದ್ದಿ ಇಜ್ಜಿ ಪೇಷಂಟ್ಗೆ ಮೆಡಿಸಿನ್ ಕೊಡ್ತಿದ್ದೆ. ಯಾರು ಪೇಷಂಟ್? ನೀವು ಡಾಕ್ಟ್ರಾ ಮಿಸ್ಟರ್ ಜೈ? ಯಾವ ಪೇಷಂಟ್ ಇದ್ದಾರೆ ನಿಮ್ಮ ಹತ್ರ? ಮೈ ಗಾಡ್, ಇಂಜೆಕ್ಷನ್ ಪೂರ ಬೈದನು, ಮಾತ್ರೆ ಪೂರ ಬೈದನು. ಸಿಂಪಲ್ ಬಾಯ್ ನಿಮಗೆ ಇಂಜೆಕ್ಷನ್ ಬೇಕಾ? ನೋಡಿ ಮಿಸ್ಟರ್ ಜೈ ಅವರು ಕೊಡ್ತಾರೆ. ದುರ್ಗಿ ಅಂತ ಹೇಳ್ತಾ ಇದ್ದಾರೆ. ಹೌದು ದುರ್ಗಿ. रविंदर सिंह, हाय रविंदर सिंह जी, आप कहाँ से हो?
आपको ಕನ್ನಡ आता है? ಉಡುಪಿ ಅವರೇ, ನಿಮಗೆ ಮುಂಚೆನೇ ಕನೆಕ್ಟ್ ಆಗಿದ್ದೇನೆ. ಓ ಉಡುಪಿ ಸೀರೆಗೆ ತುಂಬೆ ಕನೆಕ್ಟ್ ಆಗ್ತಿರ್ಗೆ ಮಿಸ್ಟರ್ ಜೈ ಇಲ್ಲ ಕನೆಕ್ಟ್ ಆರೆ. ओ राजस्थान, फ्रॉम राजस्थान, ओके ओके. आप देखिए रविंद्र सिंह जी, आप इधर ज्वाइन कीजिए. मिस्टर जय है और सिंपल बॉय है, आप ज्वाइन कर सकते हैं और सपोर्ट कर सकते हैं लाइव को. 3 days ಬ್ಯಾಕ್ ಉಡುಪಿ ಸಿಸ್ಗೆ ಜಾಯಿನ್ ಆಗಿದ್ದಾರೆ ಅಂತೆ ನಮ್ಮ ಮಿಸ್ಟರ್ ಜೈ ಅವರು. ಹೌದು ಮಿಸ್ಟರ್ ಜೈ ಅವರೇ, ಹಾಗಾದರೆ ಉಡುಪಿ ಸಿಸ್ ಕೂಡ ಜಾಯಿನ್ ಆಗಿರ್ತಾರೆ ಅಲ್ವಾ? ಸಿಂಪಲ್ ಬಾಯ್ ಎಲ್ಲಿದ್ದೀರಾ? ಕನೆಕ್ಟ್ ಆಗಲಿಕ್ಕೆ ಹೋದ್ರಾ? ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ಬೊಂಬೆ ನಾನಯ್ಯ. ಡಾಕ್ಟರ್ ಅಲ್ಲ ಬ್ರದರ್. ಮತ್ತು ಇಂಜೆಕ್ಷನ್ ಎಲ್ಲ ಇತ್ತು. ಡ್ರೀಮ್ ಬಾಯ್ ಬರ್ತೀರ? ಹಾಯ್ ಎಂಚವಲ್ಲರು ಚಾಂಡ ದಾದ ಕಜಿಪು. ವಾಟ್ ಈಸ್ ದಿಸ್? ದಾದೆ ಡ್ರೀಮ್ ಬಾಯ್ ಅಂಚತ್ತು ಬಂದಿರ. ಹಾಯ್ ಎಂಚವಲ್ಲರು ಚಾಪರಿಯರ ತಿನ್ಯಾರ ಅಂದು ದಾದ ಕಜಿಪ್ಕೇಂದ್ರ ಇಜ್ಜಿ ಕಜಿಪ್ ಮಧ್ಯಾಹ್ನಕ್ಕೆ ನರ್ಸ್. ಹೌದಾ ಮಿಸ್ಟರ್ ಜೈ ಅವ್ರು ನರ್ಸಾ ನೀವು? ಓಕೆ 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 ನರ್ಸಾ. ನೋಡಿ ನಮಗೆ ಇಲ್ಲಿ ಡ್ರೀಮ್ ಬಾಯ್ ಇದ್ದಾರೆ, ಅವರಿಗೊಂದು ಇಂಜೆಕ್ಷನ್ ಕೊಡಲಿಕ್ಕೆ ಉಂಟು. ಎಷ್ಟು ಗಂಟೆಗೆ ಬರಲಿಕ್ಕೆ ಅಂತ ಹೇಳಿ ಎಷ್ಟು ಗಂಟೆಗೆ ಬರಬೇಕಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಡಿ. ಅವರು ತುಂಬ ಜೋರಿದ್ದಾರೆ ಇಲ್ಲಿ. ಓಕೆ ಅಂತ ಹೇಳ್ತಿದ್ದಾರೆ. ಯಾವ ಹಾಸ್ಪಿಟಲ್ ಜೈ ಅವರೇ? ಯಾವ ಹಾಸ್ಪಿಟಲ್ ಅಲ್ಲಿದ್ದೀರಾ ಹೇಳಿ? ಡ್ರೀಮ್ ಬಾಯ್ ಬರ್ತಾರೆ ಅಲ್ಲಿಗೆ. ನಾನು ಮುಗ್ಧ? ಎಲ್ಲಿ ಮುಗ್ಧ? ಎಲ್ಲ ಮುಗ್ಧ ಏನಿಲ್ಲ, ಎಲ್ಲ ಚಕ್ಕರ್ ಹಾಕೋದು ಶಾಲೆಗೆಲ್ಲ. ಅವರು ನಿನ್ನೆ ಬರಲೇ ಇಲ್ಲ ಕ್ಲಾಸಿಗೆ ಡ್ರೀಮ್ ಬಾಯ್. ಮಣಿಪಾಲ್ ಅನ್ನೇ ಅಲ್ಪ ಕಾಪು ಮೊಟ್ಟೆ ಮಣಿಪಾಲ್. ನೋಡಿ ಅವರು ನಮ್ಮದು ಡ್ರೀಮ್ ಬಾಯ್ ಕಾಪಲ್ಲಿದ್ದಾರೆ, ಮತ್ತೆ ಬರ್ತಾರೆ ಆಯಿತಾ. ಒಂದು ಇಂಜೆಕ್ಷನ್ ತೆಗೆದಿಡಿ ಡಾಕ್ಟರ್ ಹತ್ರ ಹೇಳಿ ಆಯಿತಾ. ಅಲ್ಲ ಎಂತ ತಪ್ಪು ಹೇಳೋದು. ನಾನು ಮೊನ್ನೆ ಅಷ್ಟು ಚೆಂದ ಮಾಡಿ ಕಲಿಸಿದ್ದೇನೆ, ಇವತ್ತು ಎಂತ ಹೇಳೋದು ಡ್ರೀಮ್ ಬಾಯ್. ಹೆಬ್ಬಾಲ್, ಓಕೆ ಓಕೆ ಹೆಬ್ಬಾಲ್ ತುನಿ ಅಡ್ರೆಸ್ ಮನೆಯರಾರು. ಓಕೆ ಅಂತ ಹೇಳ್ತಾ ಇದ್ದಾರೆ ಉಡುಪಿ ಸಿಸ್. ಜೈ ಅವರೇ, ನಿಮ್ಮ ಹೆಸರು ಅದುವೇವಾ? ಜೈಯೇವಾ? ಬೇರೆ ಉಂಟು ಹೆಸರು? ಕೂತ್ರೆ ನನ್ನ ಹಿಂದೆ ಯಾಕೆ ಎಂತ ಮಾರ್ಯಾರೆ ಇಜ್ಜಿ ಡ್ರೀಮ್ ಬಾಯ್ ಬರ್ಚಿ. ಅವರಿಗೆ ಇಂಜೆಕ್ಷನ್ ಬೇಡ ಅಂತ ಆಯಿತಾ, ಅದನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡಿ ಆಯಿತಾ. ಬೇಡ ಮಿಸ್ಟರ್ ಜೈ ಅವರೇ, ಅವರು ಡ್ರೀಮ್ ಬಾಯ್ಗೆ ಇಂಜೆಕ್ಷನ್ ಬೇಡ, ಕೊಟ್ಟಿದ್ದಾರೆ ಅಂತೆ ಅವರಿಗೆ. ಕೊಟ್ಟು ಕೂಡ ಇನ್ನೂ ಟೈಮ್ ಆಗಿಲ್ಲಂತೆ, ಹಾಗೆ ಇವತ್ತು ಬೇಡ ಅಂತೆ ಇಂಜೆಕ್ಷನ್ ಅವರಿಗೆ ಬೇಡ, ಕೊಟ್ಟಿದ್ದಾರೆ ಅಂತೆ. ಅವರೀಗ ಇದು ನೋಡಿ ಬಂದದ್ದು, ಯಾವುದು ಇಂಜೆಕ್ಷನ್ದು ಬುಕ್ ನೋಡಿ ಬಂದದ್ದು, ಕೊಟ್ಟಿದ್ದಾರೆ ಅಂತೆ ಅವರು. ಬೇಡ ನಿಮ್ಮದು ಇಂಜೆಕ್ಷನ್ ಬೇಡ, ಕ್ಯಾನ್ಸಲ್. ಥ್ಯಾಂಕ್ಸ್ ತೋರಿಸಿ. ಓಕೆ ಇಂಜೆಕ್ಷನ್ 10 ಡ್ರೀಮ್ ಬಾಯ್ ಇಂಜೆಕ್ಷನ್ ದಯ ಕೊಡಿನು. ಫ್ರೀ ಯಾರು ಕೊಡಲ್ಲ ಬಿಡಿ. ಹೌದು ಫ್ರೀಗೆ ಫ್ರೀಗೆ ಕೊಡಬೇಡಿ, ಅವರು ಕೊಡ್ತಾರೆ. ಚರ್ಮುರಿದು ಬಂದು ಹಣ ಉಂಟು ಅವ್ರ ಹತ್ರ, ಚರ್ಮುರಿ ಬಾರಿ ಬಂದದ ಹಣ ಎಲ್ಲ ಉಂಟು ಅವ್ರ ಹತ್ರ. ಡ್ರೀಮ್ ಬಾಯ್ ಹತ್ರ ಕೊಡ್ತಾರೆ ಅವರು, ಫ್ರೀ ಬರೋದಿಲ್ಲ ಅವರು ಅಲ್ವಾ ಡ್ರೀಮ್ ಬಾಯ್. ಆದರೆ ಈಗ ಅವರಿಗೆ ಬೇಡ ಅಂತೆ ಇಂಜೆಕ್ಷನ್ ಬೇಡ. ಇಚ್ಚಿ ಉಡುಪಿ ಸಿಸ್ ಗುರು ಬೈಚೇರಿ ಗುರು ಬಿಸಿ ಗುರು ಲಾಸ್ಟ್ ಗಾನ ಬರ್ಪಿರ್ಬಕ್ಕ ಏನು ಎಂದು ಮಲ್ಪರಾನಾಗ ನನಗೆ 10 ನಿಮಿಷ ಲ್ಯಾತಿ ಬಕ್ಕ ಒಂದು ಲೈವ್ ಎಂಡು ಬಕ್ಕ ಕೆಲವು ಬೇಲೆ ಉಂಡು ಮಾತ್ರ ಮಸ್ತ್ ಬೇಲೆ ಉಂಡು. ಚರ್ಮುರಿ ಯಾರು ಮಾಡೋದು ಸಿಂಪಲ್ ಬಾಯ್ ಮಾಡೋದ? ಮತ್ತು ಚರ್ಮುರಿಗೆ ಹೋಗಿ ಎಲ್ಲೆಲ್ಲಿ ಹೋಗಿದ್ದೀರ ಅಂತ ಮೊನ್ನೆ ಹೇಳಿದ್ದೀರಿ ಮಾರಾಯರೆ ನೀವು. ಒಂದು ಸಿಂಪಲ್ ಬಾಯ್ ಮಾಡೋದ ಚರ್ಮುರಿ ನೀವಲ್ಲಲ್ಲ. ಸಾರಿ ಡ್ರೀಮ್ ಬಾಯ್, ಸಾರಿ
ಡ್ರೀಮ್ ಬಾಯ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತ ಹೇಳ್ತಾರೆ. ನೋಡಿ ಡ್ರೀಮ್ ಬಾಯ್ ಅವರೇ, ನಿಮಗೆ ಮಿಸ್ಟರ್ ಜೈ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ, ರಿಟರ್ನ್ ಮಾಡಿ ಆಯಿತಾ. ನೆನಪಲ್ಲಿ ನೋಡಿ ಜೈ ಅವರೇ, ನೀವು ಅವರ ವೀಡಿಯೋಗೆ ಕಮೆಂಟ್ ಮಾಡಿದ್ರಲ್ಲ, ಹೋಗಿ ಕಮೆಂಟ್ ಮಾಡಿದರೆ ಅವ್ರು ಕೊಡ್ತಾರೆ ಆಯಿತಾ. ಏನು ತಿಂಡಿ ಮಾಡಿದೆ ನನಗೆ ಇವತ್ತು? ಮಂಗಳೂರು ಸ್ಪೆಷಲ್ ನೀರು ದೋಸೆ ಚಿಕನ್ ಗ್ರೇವಿ. ಹಾ 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 ಅರೆಗೆ ಇನಿ ನಾನಲ್ಲ ಮಾರ್ನಿಂಗ್ ಆತಜಿದಾನೆ ಅವು ಯಾರು ಲೇಟ್ ಅಂದು ರಾತ್ರಿ ಇಡೀ ಬೇಲೆ ಮಲ್ಪಿಡ್ತೋ ಜೋಡು. ಜೈ ಕೊಡ್ತೇನೆ, ಜೈ ಕೊಡ್ತಾರಂತೆ ಆಯಿತಾ, ರಿಟರ್ನ್ ಮಾಡ್ತಾರಂತೆ. ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿ. ನೀರಲ್ಲಿ ದೋಸೆ ಹೌದು, ನೀರಲ್ಲಿ ದೋಸೆ ಮಾಡೋದು. ನೀರಲ್ಲಿ ದೋಸೆ ಮಾಡಿದರೆ ನೀರು ಇರ್ತದೆ ಕಾವಲಿಯಲ್ಲಿ, ಎಂತ ಮಾಡೋದು? ಅಕ್ಕಿ ಹಾಕಿ ನೆನೆ ಹಾಕಿ ಕಡೆದು ದೋಸೆ ಮಾಡೋದು. ನೀರನ್ನು ಎಂತ ದೋಸೆ ಮಾಡೋದು? ನೀರನ್ನು ಕುಡಿಯುವುದು. ಮತ್ತೆ ನೀರಲ್ಲಿ ಸಣ್ಣನೆಯೊಂದು ಮೂಡಿ ಚೂರಾದ ಚಂದ್ರನೀಗ. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಟರ್ ಜೈ ಅವರು. ಜೈ ಅವರೇ, ನಿಮ್ಮದು ಹೆಸರೆಂತ ಹೇಳಿ? ಜೈಯೇವಾ ಬೇರೆ ಏನಾದರೂ ಹೆಸರು ಉಂಟಾ? ಡ್ರೀಮ್ ಬಾಯ್ ಎಲ್ಲಿದ್ದೀರಿ? ಗಿಫ್ಟ್ ಕೊಡಲಿಕ್ಕೆ ಹೋದ್ರೆ ಹೋಗಿ ಗಿಫ್ಟ್ ಕೊಟ್ಟು ಬನ್ನಿ. ಮತ್ತೆ ಒಂದು 10 ನಿಮಿಷ ಮಾತ್ರ ಇರುತ್ತೆ, ಮತ್ತೆ ಸೀದಾ ಹೋಗುದು ನಾವು. ಬೇಲೆ ಉಂಟು ಬೇಲೆ. ಹೆಬ್ಬೆಟ್ಟು ಕೊಟ್ಟೆ. ಓಕೆ, ಇಷ್ಟು ಲೇಟ್ ಕೊಡೋದ ಮಾರಾಯರ? ಯಾರೆಲ್ಲ ಹೆಬ್ಬೆಟ್ಟು ಕೊಡಲಿಲ್ಲ ಎಲ್ಲ ಕೊಟ್ಟು ಬಿಡಿ. ಜಯಂತ ಓಕೆ 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 ಜಯಂತ್ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು. ನೀವು ಲೈವ್ ಮಾಡೋದಿಲ್ಲಲ್ಲ? ಇಲ್ಲದಿದ್ದರೆ ಅವರಿಗೊಂದು ಇಂಜೆಕ್ಷನ್ ತೋರಿಸ್ಬೋದಿತ್ತು. ಈ ಡ್ರೀಮ್ ಬಾಯ್ಗೆ ಸ್ವಲ್ಪ ಜೋರಿದ್ದಾರೆ ಅವರು. ಇಂಜೆಕ್ಷನ್ ಅಂದರೆ ಎದರ್ತಾರೆ ನೋಡಿ. ಇಂಜೆಕ್ಷನ್ ತೋರಿಸಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ ಅವರು. ಶಾಲೆಗೆ ಚಕ್ಕರೆಲ್ಲ. ನಿನ್ನೆ ಯಾರಿರಲಿಲ್ಲ ಶಾಲೆಯಲ್ಲಿ. ಕಿಚ್ಚ ಬಾಸ್ ಇವತ್ತು ಬಂದು ಹೋದರು, 2 ಮೆಸೇಜ್ ಹಾಕಿ ಹೋದರು, ಮತ್ತಿಲ್ಲ ಕಿಚ್ಚ ಬಾಸ್. ಹಾಯ್ ಗೆಳೆಯರೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂಧ್ಯಾ ಶರತ್ ಅವರು. ಹಾಯ್ ಗೆಳೆಯರೇ ಅಂತ ಬಂದರು ನೋಡಿ ಎಲ್ಲರೂ. ಅವರಿಗೆ ಸಂಧ್ಯನವರಿಗೆ ಹಾಯ್ ಅಂತೇಳಿ ನೋಡುವ, ಒಂದು ಹಾಯ್ ಕೊಡಿ ಎಲ್ಲರೂ. ಟೈಮ್ ಎಲ್ಲ ಲೈವ್ ಮಾಡೋಕ್ಕೆ. ಓಕೆ ಓಕೆ ಟೈಮ್ ಇಲ್ವಾ? ಹೌದೌದು ಟೈಮ್ ಇಲ್ಲ ಅವರಿಗೆ. ಸಂಧ್ಯಾ ಅಕ್ಕ ಬಂದರೆ ಡ್ರೀಮ್ ಬಾಯ್. ಸಂಧ್ಯಾ ಅಕ್ಕ ಈರು ಲೈಕ್ ಕೊಡ್ತು ಜಡ ಒಂಜಿ ಲೈಕ್ ಒತ್ತುದು ಬಿಡಲಿ ಸಂಧ್ಯಾ ಅಕ್ಕ. ನಾನು ಒಂಜಿ 10 ನಿಮಿಷ ಹೋಗ್ತೀನಿ. ಸಂಧ್ಯಾ ಅಮ್ಮ ಲಕ್ಕೇರ ಅಮ್ಮ ಬರ್ತಿರದೆ. ಹಾಯ್ ಸಂಧ್ಯಾ ಸೀಸ್. ಒಮ್ಮೊಮ್ಮೆ ಹೇಗೂ ಸನನನರೇ ಕೇಳು ನೀ ಯಾರೇ ಢಮ್ ಢಮರು ಡಮರೇ ಹೇಳಲಿ ಯಾರೇ. ಸಂಧ್ಯಾ ಗಿಫ್ಟ್ ರಿಟರ್ನ್ ಪ್ಲೀಸ್. ಸಂಧ್ಯಾ ಅವರೇ, ನಿಮಗೆ ಮಿಸ್ಟರ್ ಜೈ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಮಾಡಿ. ಮಿಸ್ಟರ್ ಜೈ ಅವರೇ, ಸಂಧ್ಯಾ ಸಿಸ್ಸಿದು 3 ಗಂಟೆಗೆ ಲೈವ್ ಉಂಟು, ಬಂದು ಸಪೋರ್ಟ್ ಮಾಡಿ ಆಯಿತಾ. ಬಾನಲ್ಲಿ ಇಲ್ಲಿ ಡ್ರೀಮ್ ಬಾಯ್ ಇದ್ದಾರೆ, ಮತ್ತು ನಮ್ಮದು ಉಡುಪಿ ಸಿಸ್ ಇದ್ದಾರೆ, ಮತ್ತು ನಮ್ಮದು ಅಪ್ಪು ಬಾಸ್ ಇದ್ದಾರೆ. ಅವರಿಗೆಲ್ಲರಿಗೂ ಕನೆಕ್ಟ್ ಆಗಿ ನೀವೆಲ್ಲರೂ. ಮತ್ತು ಯಾರಿದ್ರು ಅಲ್ಲಿ, ಯಾರಿದ್ರು ಒಂದು ಅವರ ಹೆಸರು ಬರೋದಿಲ್ಲ ನನಗೆ. ಎಲ್ಲರಿದ್ರು ಕನೆಕ್ಟ್ ಆಗಿ ಮತ್ತು ಅವರ ವೀಡಿಯೋಗೆ ಹೋಗಿ ಕಮೆಂಟ್ ಮಾಡಿ, ಅವರು ಮತ್ತೆ ನಿಮಗೆ ರಿಟರ್ನ್ ಕೊಡ್ತಾರೆ ಆಯಿತಾ. ಸಂಗೀತ ವೇದಿಕೆಗೆ ತಡವಾಗಿ ಬಂದ ನಮ್ಮೆಲ್ಲರ ಮೆಚ್ಚಿನ ವೈಟಿ ನಾಯಕಿ ಸಂಧ್ಯಾ ಅಕ್ಕನಿಗೆ ಸಂಗೀತ ಅವರು ಕೊಟ್ಟು ಸ್ವಾಗತಿಸಬೇಕು. ಎಂತ ಕೊಟ್ಟು ಸ್ವಾಗತಿಸಿ? ಲಿಪ್ಸ್ಟಿಕ್ ಕೊಟ್ಟು ಎಂದು ಹೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಡ್ರೀಮ್ ಬಾಯ್ ಅವರೇ, ಥ್ಯಾಂಕ್ ಯು. ಎಲ್ಲರಿಗೆ ಅವರಿಗೆಲ್ಲ ಕೊಟ್ಟಿದ್ದೇನೆ ಆಯಿತಾ. ಎಲ್ಲ ಕೊಟ್ಟು ಅವರನ್ನು ಸ್ವಾಗತಿಸಿದ್ದೇನೆ. ನಾನು ವಿಡಿಯೋ ನೋಡಿ ಕಮೆಂಟ್ ಹಾಕಿದರೆ ಲೈವ್ಗೆ ಬರ್ತೇನೆ. ಸಂಧ್ಯಾ ಸಿಸ್ ಇವರವರ ಮಿಸ್ಟರ್ ಜೈ ಅವರದ್ದು ವಿಡಿಯೋ ನೋಡಬೇಕಂತೆ, ನೋಡಿ ಕಮೆಂಟ್ ಮಾಡಬೇಕಂತೆ, ಮತ್ತು ಅವರು ಲೈವಿಗೆ ಬರ್ತಾರಂತೆ. ಓಕೆ, ನೋಡಿ ಒಬ್ಬರಿಗೊಬ್ಬರು ವೀಡಿಯೋ ನೋಡಿ. ನಾವು ನಿಮ್ಮದು ವೀಡಿಯೋ ನೋಡ್ತೇವೆ, ನೀವು ನಮ್ಮದು ವೀಡಿಯೋ ನೋಡಿ, ಫುಲ್ ವೀಡಿಯೋ ನೋಡಿ ಆಯಿತಾ. ನೋಡುವಾಗ ಈಗ ಆಗೋದಿಲ್ಲ, ಮತ್ತೆ ನೋಡಿ. ಈಗ ಲೈವಲ್ಲಿ ಸ್ವಲ್ಪ ನೋಡಿ ಬನ್ನಿ ಕನೆಕ್ಟ್ ಆಗಿ, ಇಲ್ಲದಿದ್ದರೆ ಫುಲ್ಲು ನೋಡಿ ಬನ್ನಿ. ಏನು ಬೇಕಾದರೂ ಮಾಡಿ, ನಿಮ್ಮ ಇಷ್ಟ. ಸಪೋರ್ಟ್ ಅಂತ ಹೇಳ್ತಾಯಿದ್ದಾರೆ, ಆದರೆ ನಾನು ಮತ್ತೆ ನೋಡ್ತೀನಿ. ಮಿಸ್ಟರ್ ಜೈ ಅವರೇ, ನೀವು ನನಗೆ ಕನೆಕ್ಟ್ ಆಗಿದ್ದೀರಾ? ನನ್ನ ಚಾನಲ್ಗೆ ಹೋಗಿ ಒಂದು ಕಮೆಂಟ್ ಆಗಿಬಿಡಿ, ಆಗ ನಾನು ನಿಮ್ಮ ವೀಡಿಯೋ ನೋಡ್ಬೋದು. ಓಕೆ,
ಮಿಸ್ಟರ್ ಜೈ ಅವರೇ, ಕನೆಕ್ಟ್ ಆಗದಿದ್ದರೆ ನನಗೆ ಕನೆಕ್ಟ್ ಆಗಿ, ಇಲ್ಲದಿದ್ದರೆ ಒಂದು ವೀಡಿಯೋಗೆ ಕಮೆಂಟ್ ಆಗಿ ಬಿಡಿ ನಂದು. ಓಕೆ, ನಾನು ನಿಮಗೆ ಕನೆಕ್ಟ್ ಆಗದಿದ್ದರೆ ನಾನು ನಿಮಗೆ ಮತ್ತೆ ಕನೆಕ್ಟ್ ಆಗ್ತೇನೆ. ಓಕೆ, ಅಷ್ಟು ಅದೊಂದು ಕೆಲಸ ಮಾಡಿ, ಮತ್ತೆ ನನಗೆ ವೀಡಿಯೋ ನೋಡಲಿಕ್ಕೆ ಸುಲಭ ಆಗ್ತದೆ ನಿಮ್ಮದು. ತುಳು ಕಲಿಸೋದಿಲ್ಲ. ಓಕೆ ಬಾಯ್, ನನಗೆ ತುಳು ಕಲಿಸೋದಿಲ್ಲ. ಯಾಕೆ? ಅಯ್ಯೋ, ತುಳು ಇವತ್ತಿಲ್ಲ. ತುಳು ಇವತ್ತು ನಾನು ಕಿಚ್ಚ ಬಾಸಿಗೆ ಕೂಡ ಹೇಳಿದೆ, ಇವತ್ತು ತುಳು ಕಲಿಸೋದಿಲ್ಲ. ಮೊನ್ನೆದೇ ಒಟ್ರಾಸಿ ಹೇಳ್ತಾ ಇದ್ದೀರಿ ನೀವು, ಅದನ್ನೇ ರಿಪೀಟ್ ಮಾಡಿ ಸರಿಯಾಗಿ ಕಲಿತುಕೊಂಡು ಬರಬೇಕು. ಅವರು ಕೂಡ ನಿನ್ನೆ ಲೇಟ್ ಬಂದ, ಅವರಿಗೆ ಹೇಳಿದೆ ಪೇರೆಂಟ್ಸ್ ನಾನು ಕರ್ಕೊಂಡು ಬರಬೇಕಂತ ಹೇಳಿದೆ ಕಿಚ್ಚ ಬಾಸಿಗೆ. ಒಂದಿಬ್ಬರು ಪೇರೆಂಟ್ಸ್ ನಿನ್ನೆ ಕರ್ಕೊಂಡು ಬಂದರು. ಲೈವ್ ಎಂಡ್ ಮಾಡುವಾಗ ಪೇರೆಂಟ್ಸನ್ನು ಕರ್ಕೊಂಡು ಬಂದರು. ನಾನು ಹೇಳಿದೆ ಕಳಿಸಿ, ಮತ್ತೆ ನಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿದೆ. ಮತ್ತು ಹೇಗೆ ಮಾತಾಡೋದು ಆ ಪೇರೆಂಟ್ಸ್ ಹತ್ರ ಲೈವ್ ಎಂಡ್ ಮಾಡಿ ಬಂದರೆ? ನಿಮಗೆ ಕನೆಕ್ಟ್ ಆಗಿದೆ? ಯಾವಾಗ ಕನೆಕ್ಟ್ ಆಗಿದೆ? ಇವತ್ತಾದರೆ ಮೆಸೇಜ್ ಇರ್ತದೆ. ಇವತ್ತು ಇದಕ್ಕಿಂತ ಮುಂಚೆ ಕನೆಕ್ಟ್ ಆಗಿದ್ದರೆ ಕೂಡ ಇವತ್ತೊಂದು ವೀಡಿಯೋಗೆ ಕಮೆಂಟ್ ಹಾಕಿಬಿಡಿ, ಮತ್ತು ನನಗೆ ವೀಡಿಯೋ ನೋಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ನಿಮ್ಮದು ಇದು ಚಾನಲ್ ಹುಡುಕುವಾಗ ಸಿಗದಿದ್ರೆ ಜೊತೆಯಲ್ಲಿ ಬಾಳೆಲ್ಲ ಹಸನಾದಂತೆ. ಪಕ್ಷಿಧಾಮಕ್ಕೆ ವಿಸಿಟ್ ಮಾಡಿ ಕಮೆಂಟ್ ಮಾಡಿ ಬಂದೆ. ಓಕೆ, ಪಕ್ಷಿಧಾಮ ನೋಡಿದ್ದೀರಲ್ಲ? ಓಕೆ, ಥ್ಯಾಂಕ್ ಯು. ಯಾರಿದ್ದೀರಾ ಕಮೆಂಟ್ ಓಕೆ. ಅವರು ಕಾಣೆ ಅದು ಇಲ್ಲಿ ಹೋದು ಕಿತ್ತಕೊಂಡು. ಅಯ್ಯೋ, ಅವ್ರು ಕೊಡ್ತಾರೆ ಆಯಿತಾ. ಸಂಧ್ಯಾ ಅವರು ನನ್ನ ತಂಗಿ, ನಾನು ಹೇಳ್ತೇನೆ ಮತ್ತೆ ನಿಮಗೆ ಕೊಡಲಿಕ್ಕೆ. ನೀವು ಅವರ ವೀಡಿಯೋಗೆ ಒಂದು ಕಮೆಂಟ್ ಹಾಕಿಬಿಡಿ ಆಯಿತಾ. ಕೊಡ್ತಾರೆ ಅವರು ರಿಟರ್ನ್ ಮಾಡ್ತಾರೆ ಖಂಡಿತ. ಸ್ವಲ್ಪ ಈಗ ಬ್ಯುಸಿ ಇದ್ದಾರೆ ಅವರು ಆಯಿತಾ. ಓಕೆ, ನಾನು ಹೇಳ್ತೇನೆ ಅವರ ಹತ್ರ ಆಯಿತಾ. ಅವ್ರದ್ದು 3 ಗಂಟೆಗೆ ಲೈವ್ ಉಂಟು, ಒಂದು ಬಂದು ಸಪೋರ್ಟ್ ಮಾಡಿ ಆಯಿತಾ. ಹೌದಾ? ಓಕೆ ಅಂತ ಹೇಳ್ತಾರೆ. ಹೌದು. ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ಬಾಯ್ ಅಕ್ಕ, ಬೊಕ್ಕ ಬರ್ಬೇಕು, ಕೆಲಸ ಉಂಟು, ದೇವಿ ರೆಡ್ಡೆ ಮಾಡ್ತಾರೆ. ಓಕೆ ಡಿಂಗ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಬೇಜಾರಿದ್ದಲ್ಲ ಕುಶಲ್ ತಿನ್ನಕ್ಕೆ ಬೇಜಾರತ್ತಿತ್ತಲ್ಲ, ಸಾರಿ, ಬೇಜಾರು ಮಾಡ್ಕೊಚ್ಚಿದಲ್ಲ. ಅವೇ ಕುಸಲ್ ಬಕ್ಕ ಬಲೆ 5 ಗಂಟೆ ಅವೇ 5 ಗಂಟೆ ಲೈವ್ ಉಂಡು. ಅದು ಸಪೋರ್ಟ್ ಮಾಡ್ಲೆ ಇರೆಗ್ಲೆಡ್ಡೆ ಮಲ್ಪಡ್ದೇವಿ. ಓಕೆ, ಸಪೋರ್ಟಲ್ಲಿದ್ದಾರೆ ನಮ್ಮ ಜೈ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜೈ ಅವರೇ, ಥ್ಯಾಂಕ್ ಯು ಸೋ ಮಚ್.
ಡ್ರೀಮ್ ಬಾಯ್ ಬೇಜಾರಿಜ್ಜಿ ಈ ಕುಸಲ್ ಬೋಡು ಅಂದಂದು. ಓಕೆ ಓಕೆ ಬಾಯ್ 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 ಡ್ರೀಮ್ ಬಾಯ್ 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 ಬಾಯ್. ಬಕ್ಕ ಬಲೆ 5 ಗಂಟೆಗೆ ಮಲ್ಪೆ ಲೈವ್ ಅವೇ ನಾನು ಎಂಡ್ ಮಲ್ಪು ಅಂತ ಗೊತ್ತಾಗ ನಾನು ಎಂಡ್ ಮಲ್ಪು ಲೇಟ್ ಒಂದು ಹೆಣ್ಮ ಕಾಲೇ ತಂಚಿ ಹೋಯ್ತು ನಾನು 5 ನಿಮಿಷ ಬಗ್ಗೆ ಎಂಡ್ ಬಾಯ್ ಅಕ್ಕ ಅಂತ ಹೇಳಿದೆ. ಬಾಯ್ ಬಾಯ್ ಡ್ರೀಮ್ ಬಾಯ್ ಬಾಯ್. ಓಕೆ ಬಾಯ್. ಇಷ್ಟು ಹೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಡ್ರೀಮ್ ಬಾಯ್, ಥ್ಯಾಂಕ್ ಯು. ಜೈ ಅವರು ಸಪೋರ್ಟಿಂಗ್ ಮೆಸೇಜ್ ಹೇಳಿದ್ದಾರೆ. ಥ್ಯಾಂಕ್ ಯು ಜೈ ಅವರೇ, ಥ್ಯಾಂಕ್ ಯು. ಇಷ್ಟು ಹೊತ್ತು ಬಂದು ನಮ್ಮೊಟ್ಟಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಅವರೇ, ಥ್ಯಾಂಕ್ ಯು. ಆಡಿಸಿ ನೋಡು ಬೀಡಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಡಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತನೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಲಿವುದು, ಹೀಗೆ ನಗುತ್ತಲಿರುವುದು. ಸಪೋರ್ಟಿಂಗ್ ಮೆಸೇಜ್ ಹೇಳಿದ್ದಾರೆ. ಥ್ಯಾಂಕ್ ಯು ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಿಲ 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 ದಿಲ್ ಗಿಲ ಗಿಲ ಮಿಲ 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 ಕೊಯ್ ಮಿಲ ಮಿಲ ಗಿಲ 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 ದಿಲ್ ಗಿಲ ಗಿಲ ಮಿಲ 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 ಕೊಯ್ ಮಿಲ ಮಿಲ तेरे हर एक अदा लागे सबसे जुदा, तुझ में मैं फिदा, गिला 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 दिल गिला गिला मिला 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 कोई मिला मिला गिला 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 दिल गिला गिला. ಸಪೋರ್ಟ್ ಅಂತ ನಮ್ಮದು ಮಿಸ್ಟರ್ ಜೈ ಅವರು ಸಪೋರ್ಟಿಂಗ್ ಮೆಸೇಜ್ ಇದೆ. ಥ್ಯಾಂಕ್ ಯು ಜೈ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಅಮೂಲ್ಯವಾದ ಸಮಯವನ್ನು ನಮ್ಮ ಲೈವಿಗೆ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಏನು ಟಿಫಿನ್ ರೆಡಿ ಮಾಡ್ತಿದ್ದಿ? ನಮಗೂ ಸ್ವಲ್ಪ ಪಾರ್ಸಲ್ ಕಳಿಸಿ. ಹೌದಾ, ನಮ್ಮದು ಟಿಫಿನ್ ಆಯಿತು. ನಮ್ಗೆ ಎಲ್ಲಿಗೆ ಪಾರ್ಸಲ್ ಕಳಿಸೋದು? ನೀವು ಇದರಲ್ಲಿ ಡಾಮಿನೋಸಲ್ಲಿ ಬುಕ್ ಮಾಡಬೇಕಾಗ್ತದೆ ಪಾರ್ಸಲ್. ನಮ್ಮದು ನೀರು ದೋಸೆ ಆಗಿದೆ ನಮ್ಮದು ಎಲ್ಲ. ಅಲ್ಲ, ನಿಮಗೆ ಬೇಕಾದರೆ ಉಂಟು, ಆದರೆ ಪಾರ್ಸಲ್ ಎಲ್ಲಿ ಮಾಡೋದು? ಮಾಡುವಾಗಲೇ ಹೆಚ್ಚ ಮಾಡ್ತೇವೆ ನಾವು. ಓಕೆ, ಪಲಾವ್ ತಿಂದ್ರಾ? ಓಕೆ. ನಮಗೆ ಪಲಾವ್ ಯಾರಿಗೂ ಕೂಡ ಬೆಳಿಗ್ಗೆ ಆಗೋದಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಅದಕ್ಕೆ ನಾನು ಪಲಾವ್ ಮಾಡೋದೇ ಇಲ್ಲ. ಎಗ್ ರೈಸ್ ಅದೆಲ್ಲ ತಿಂತಾರೆ, ಬೆಳಿಗ್ಗೆ ತಿನ್ನೋದಿಲ್ಲ ಯಾರು ಕೂಡ. ಎಗ್ ರೈಸಿನ ಐಟಮು ದೋಸೆ ಮಾತ್ರ ತಿನ್ನೋದು, ಮತ್ತು ರೈಸಿದ್ದು ಬೆಳಿಗ್ಗೆ ಮಾಡಿದರೆ ಯಾರು ತಿನ್ನೋದಿಲ್ಲ. ಪುಲಾವು ಅದೆಲ್ಲ ಮಧ್ಯಾಹ್ನ ಊಟಕ್ಕೆ. ದೋಸೆ, ಚಪಾತಿ, ಪೂರಿ ಅದೆಲ್ಲ ತಿಂತಾರೆ. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಜೈ ಮಿಸ್ಟರ್ ಜೈ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಜೈ ಅವರು, ಥ್ಯಾಂಕ್ ಯು. ಈಗ ಎಂಡ್ ಮಾಡ್ತೇನೆ ಲೈವನ್ನು. ಸಪೋರ್ಟ್ ಮೆಸೇಜ್ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಿಸ್ಟರ್ ಜೈ ಅವರೇ, ಬಾಯ್. ಆಯಿತಾ, ಸಂಜೆ 5 ಗಂಟೆಗೆ ಉಂಟು ಲೈವು, ಬನ್ನಿ ಸಪೋರ್ಟ್ ಮಾಡಿ ಆಯಿತಾ? ಫ್ರೀ ಇದ್ದೀರಾ 5 ಗಂಟೆಗೆ ಜೈ ಅವರೇ?
ಓಕೆ ಬಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಬನ್ನಿ ಆಯಿತಾ, ಫ್ರೀ ಇದ್ದೀರಾ ಸಂಜೆ? ಡ್ಯೂಟಿ ಉಂಟಾ? ಫ್ರೀ ಇದ್ದರೆ ಬರ್ತೇನೆ. ಓಕೆ ಓಕೆ. ಶಿಫ್ಟಾ ನಿಮಗೆ? ಶಿಫ್ಟ್ ಡ್ಯೂಟಿಯಾ ಅಲ್ಲ ಜನರಲ್ಲ? ಓಕೆ ಓಕೆ ಮಾಡಿ. ನೀವು ನಿಮ್ಮ ವೀಡಿಯೋ ನೋಡ್ತೇನೆ ಮತ್ತೆ ಆಯಿತಾ. ಸಂಜೆ ಎಷ್ಟು ಗಂಟೆಗೆ ಬರಬೇಕು? ಓ ಉಡುಪಿ ಸುಳ್ಳರಾ? ಸಂಜೆ 5 ಗಂಟೆಗೆ. ನಾನು 5 ಗಂಟೆ ಚೂಚೂರು ಅಂಚಿಂಚೆ ಆವು ಬರ್ಪೇನ್ ಅವೇ 5 ಗಂಟೆ ಅಂಚಿಂಚೆ ಆವು 5:10 5:15 ಅಂಚೆಲ್ಲ ಶಿಫ್ಟ್ ಡ್ಯೂಟಿನೇ. ಹೌದಾ? ಓಕೆ ಆಯ್ತು ಆಯಿತು. ಡ್ಯೂಟಿ ಮಾಡಿ ವಿಡಿಯೋ ಹಾಕಿ ನಾವು ನೋಡ್ತೇವೆ, ಸಪೋರ್ಟ್ ಮಾಡ್ತೇವೆ. ನೀವು ಕೂಡ ಹಾಗೆ ಸಪೋರ್ಟ್ ಮಾಡಿ. ಓಕೆ. ಕಾಲ್ ಬರ್ತಿತ್ತು ನಂದೇ. ಓಕೆ ಓಕೆ. ಕಾಲ್ ಪತ್ತೇದು ಬರ್ತಾರಾ? ಓಕೆ ಸಿಸ್. ಓಕೆ ಓಕೆ ಜಯಂತ್ ಅವರೇ. ಓಕೆ. ನೀರು ಬೆಲೆ ಹೋಗ್ಬಾರೆ ಉಡುಪಿ ಸಿಸ್? ಇಲ್ಲದೇನಾ ಉಡುಪಿ ಸಿಸ್? ಕೆಲ್ಸಕ್ಕೆ ಹೋಗ್ತೀರಾ? ಬೇಳೆ ಪಪ್ಪುಜಿ ಯಾನೇ ಕಮೆಂಟ್ ಮಾಡ್ತೀವಿ. ಕಮೆಂಟ್ ಮಾಡ್ತೇನೆ ಎಡ್ಡೆ ಹಾಕೊಂಡು ಇದಾಗಿ ಗೊತ್ತೇನೆ ಬರ್ದಿ ಅದನ್ನೆಲ್ಲ ಬರ್ತೀನಿ ಒಂದು ಕಮೆಂಟ್ ಮಾಡ್ತಾಳ ರಪ್ಪ ನೀನು ಅವನಿಗೆ ಐಡಿ ಗೊತ್ತದು ಎಂಗ್ರೆ ಪೋಲಿ ಅತ್ತೆ ಕಮೆಂಟ್ದ ಅವನಿಗೆ ಪೋಣ ರಪ್ಪ ತಿಕ್ಕೊಂಡು ಇಜಿನ ಪೂರ ಟೈಪ್ ಮಾಡ್ಕೊಡು. ಅವು ನಮಗೆ ಈ ಬೇರೆಕಲ್ಲ ಆಯ್ತು ಲೈವ್ ಐತೆ ನಮಗೆ ಲೈವ್ ಬತ್ತು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಲೈವ್ ಪೋಡ್ ಹಾಪಣತೆ ಅಂತ ಅವೇ ಒಂದು ವೀಡಿಯೋ ಅಲ್ಪ ಈ ಕಮೆಂಟ್ ಮಾಡ್ತಾರೆ ಅಡಿಗೆ ಏನು ಓದ್ತು ತೂಪೆ ಯಾಕಂಡ ಈಗ ವೀಡಿಯೋ ತೂದೇ ಬರ್ತೀನಿ ಅಲ್ಲ ಕಂಚ. ಓಕೆ ಅಪ್ಪ ಕಣ ಎಡ್ಡೆ ಹಾಕೋಣ ಒಂದು ಕಮೆಂಟ್ ಮಾಡ್ತೇವೆ ಎಲ್ಲ ಅವೇ ಥ್ಯಾಂಕ್ಸ್ ಇಲ್ಲ ವೀಡಿಯೋ ತೂಲೆನ್ನ ನಾನು ಮಂತ್ರ ದೇವತೆನ ವೀಡಿಯೋ ಪಾಡ್ದೆ ಒಂಚೂರು ತೂದು ಸಪೋರ್ಟ್ ಮಾಡ್ಕೊಳ್ಳಿ ಅವೇ ಹುಡುಕಿಸಿಸ್ ಬೇಲೆ ಪೋಪುಜರಿ ಜಾಲ ಬೇಲೆ ಪೋಪುಜಿ ಇಲ್ಲಡೆ ಇಲ್ಲದೇ ಬೇಲೆ ಮಸ್ತ್ ಉಂಟು ರಾತ್ರಿ ಮುಟ್ಟಲ ಬೇಲೆ ಹಾಪುಜಿ ಆಯ್ತು ನೋಡು ಲೈವ್ ಬರೋಳತ್ತೆ ಭಾರಿ ಭಂಗ ಹಾಪುಂಡಿ ಲೈವ್ ಸತ್ಯ ಅಂದರೆ ಒಂದು ವಾಚ್ ಆಡ್ಕೊಂಡು ಮಾತ್ರ ಮಲ್ಪಣತ್ತಂದೆ ಇದನ್ನ ಭಾರಿ ಭಂಗ. ಅವು ತೂತಾರ ಎಂಚೆ ಉಂಡವು ಅವೆಂಗಲ್ಲ ಅಜ್ಜಿಲ್ಲಡ ಉಪ್ಪು ಮಂತ್ರ ದೇವತೆ ನಂಬುದಿನ ಅಜ್ಜಿಲ್ಲಡ ಅವೆಂಗಲ್ಲ ಅಜ್ಜಿಲ್ಲದ ದೇವೇರು ಮಾಯೋದ ಅಪ್ಪೆ ಮಂತ್ರದ ಅಪ್ಪೆ ಪದಸಿರೋಪಿನಿ ಲಾಯ್ಕ್ ಉಂಡು ಪಂಡೀರು ಪನ್ನೊಂದುಲ್ಲೇರು ನಿಕಲ ಅವನುಂಡೆ ಊತಪುರದಲ್ಲ ಒಂದು ಮಂತ್ರ ದೇವತೆ ಅಂಚಪುರದಲ್ಲ ನಂಬುದೇರೆ ನಿಕುಲು ನಂಬು ಜರತೆ ನಾಯಕ್ ನಕ್ಲತೆ ನಿಕುಲು ಓಕೆ ಬಾಯ್ ಮಾತಿರ್ಗ್ಲಾ ಲೈವ್ ಬರ್ತದೆ ಮಾತೆಲ್ಲ ಸಪೋರ್ಟ್ ಮಾಡ್ತೀನಿ ಮಾತಿರ್ಗ್ಲಾ ಬಾಯ್ ಏರುಲ್ಲಾರು ಮೆಸೇಜ್ ಮಲ್ಕೊಳ್ಳಿ ಯಾರಿದ್ದೀರಾ ಹೈಡಲ್ಲಿ ಇರಬೇಡಿ ಒಂದು ಮೆಸೇಜ್ ಹಾಕಿ ಬಾಯ್ ಓಕೆ ಬಾಯ್ ಸಿಸ್ ಬಾಯ್ ಥ್ಯಾಂಕ್ ಯು ಲೈವ್ಗೆ ಬಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬೇಕು ಬೈ ಎರಡು ಪುರ್ಸೋತಿತ್ತನ ಬಲ್ಲೆ ಅವೇ ಲೈವ್ಗೆ ಓಕೆ ಬಾಯ್ ಥ್ಯಾಂಕ್ ಯು ಲೈವ್ಗೆ ಬಂದ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಸಂಜೆ ಲೈವ್ ಇನ್ನೊಂದು ಲೈವ್ ಇದೆ ಬಂದು ಸಪೋರ್ಟ್ ಮಾಡಿ. ಮತ್ತು ಮಧ್ಯಾಹ್ನ 3 ಗಂಟೆಗೆ ನನ್ನ ತಂಗಿ ಸಂಜೆನ ಲೈವ್ ಇದೆ ಬಂದು ಸಪೋರ್ಟ್ ಮಾಡಿ. ಮತ್ತು ಯಾರು ಹೇಳಿದರು ಲೈವ್ ಅಂತ ಗೀತಾ ಸಿಸಿದು 2 ಗಂಟೆಗೆ ಉಂಟು ಮತ್ತು 7:45 ಉಂಟು ಗೀತಾ ಸಿಸಿದು ಬಂದು ಸಪೋರ್ಟ್ ಮಾಡಿ. ಓಕೆ ಬಾಯ್. ಲೈವಿಗೆ ಬಂದ ಎಲ್ಲರಿಗೂ ಧನ್ಯವಾದಗಳು.